ಎಸ್ ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಇವತ್ತು ನಮ್ಮ ಜೊತೆ ಒಬ್ಬ ಅದ್ಭುತವಾಗಿರುವಂತಹ ಸಾಧಕರಿದ್ದಾರೆ, ಅಪರೂಪದ ಅತಿಥಿ ಇದ್ದಾರೆ, ಯುವಕ ಇದ್ದಾರೆ. ಅದೇ ರೀತಿ ಇವತ್ತಿನ ಒಂದು ಸ್ಟೋರಿ ಏನಿದೆ, ಅನೇಕ ಯುವಕರು ನೋಡಲೇಬೇಕು, ಜೀವನದಲ್ಲಿ ಏನೋದೊಂದು ಸಾಧನೆ ಮಾಡಬೇಕು ಅನ್ನುವಂತಹ ಆಸೆ ಇದ್ದವರು, ಅದರಲ್ಲೂ ಕೂಡ ಪ್ರಮುಖವಾಗಿ ಸಿನಿಮಾದಲ್ಲಿ ಕ್ರೇಜ್ ಇರುವವರು ಇವತ್ತಿನ ಒಂದು ಎಪಿಸೋಡ್ ಏನಿದೆ ನೀವು ನೋಡಬೇಕಾಗುತ್ತೆ. ಯಾಕಂದ್ರೆ ನಾವು ನೋಡ್ತಾ ಇರ್ತೇವೆ ಈಗಿನ ಕಾಲದ ಯುವಕರಿಗೆ ಸಾಧನೆ ಮಾಡಬೇಕು ಅನ್ನುವಂಥದ್ದು, ಅದರಲ್ಲೂ ಕೂಡ ಸಿನಿಮಾ ಅನ್ನುವಂಥದ್ದು ದೊಡ್ಡತನದ ಒಂದು ಕ್ರೇಜ್, ಹುಚ್ಚು ಅನ್ನುವಂಥದ್ದು, ಖುಷಿ, ಸಂತೋಷ, ಪ್ಯಾಷನ್ ಎಲ್ಲವೂ ಕೂಡ ಹೌದು. ಸಿನಿಮಾ ಅನ್ನುವಂಥದ್ದು, ನಾನು ಸಿನಿಮಾ ಮಾಡಬೇಕು ಅನ್ನುವಂಥದ್ದು. ಇನ್ನು ಕೆಲವರು ಸಿನಿಮಾ ಮಾಡ್ತಾರೆ, ಅನೇಕ ಯುವಕರಿದ್ದಾರೆ ಸಿನಿಮಾ ಮಾಡ್ತಾರೆ. ಪ್ಯಾಷನ್ ಅನ್ನುವಂಥದ್ದು ಇನ್ನು ಕೆಲವರಿಗಿದ್ರೆ, ಇನ್ನು ಕೆಲವರಿಗೆ ಒಳ್ಳೆಯ ಹಣ ಇದೆ, ನಾನು ಕೆಲಸ ಮಾಡಬೇಕು, ನಾನು ಸಿನಿಮಾ ಮಾಡಬೇಕು, ನಾನು ಹೆಸರು ಗಳಿಸಬೇಕು, ನನ್ನನ್ನು 4-5 ಜನ ನೋಡಬೇಕು, ರೆಕಗ್ನೈಸ್ ಮಾಡಬೇಕು ಅನ್ನುವಂಥದ್ದು ಅನೇಕ ಆಸೆಗಳು ಇರುತ್ತೆ. ಆದರೆ ಇಲ್ಲೊಬ್ಬ ಯುವಕರಿದ್ದಾರೆ, ಇಲ್ಲೊಬ್ಬ ಯುವಕ ಇದ್ದಾನೆ. ಇವನು ಮಾಡಿರುವಂತಹ ಸಾಧನೆ, ಇವನು ಮಾಡಿರುವಂತಹ ಒಂದು ಕನಸು ನೋಡುವಾಗ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ಈತ ವಿದ್ಯಾರ್ಥಿ, ಮಧ್ಯದಲ್ಲಿ ಈತ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾನೆ, ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೆ. ಮತ್ತೆ ಇನ್ನೊಂದು ಕಡೆ ನೋಡಿದ್ರೆ ಈತ ಸಿನಿಮಾ ನಿರ್ಮಾಪಕನು ಕೂಡ ಹೌದು, ಸಿನಿಮಾ ನಿರ್ದೇಶಕನು ಕೂಡ ಹೌದು. ವಿಶೇಷವಾಗಿರುವಂತಹ ಯುವಕ, ವಿಶೇಷವಾಗಿರುವಂತಹ ಸಾಧನೆ ಮಾಡಬೇಕು ಅನ್ನುವಂತಹ ಆಸೆ, ಕನಸು ಹೊತ್ಕೊಂಡಿರುವಂತಹ ಯುವಕ. ಇವರಿಗೆ ಇವತ್ತಿನ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಛಲಗಾರ ಹರ್ಷಿತ್ ಸೋಮೇಶ್ವರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ನಿತಿನ್ ಸಾಲ್ಯ. ವಿದ್ಯಾರ್ಥಿ ಆಗಿದ್ದಾಗಲೇ ನಾನು ಇದರೊಂದು ಸಾಧನೆ ಮಾಡಬೇಕು, ನಾನು ಉಳಿತಾಯ ಮಾಡಬೇಕು, ಆ ಉಳಿತಾಯ ಮಾಡಿರುವಂತಹ ಸಂಬಳದ ಹಣ ಏನಿದೆ ಅದರಲ್ಲಿ ಒಂದು ಚಿತ್ರ ಮಾಡಬೇಕು, ಆ ಚಲನಚಿತ್ರದಿಂದ ನನ್ನನ್ನು ಗುರುತಿಸಿಕೊಳ್ಳುವಂತ ಆಗಬೇಕು ಅನ್ನುವಂತಹ ಒಂದು ಆಸೆ ಏನಿದೆ, ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಯುವಕ ಒಂದ್ ಕಡೆ ಒಂದು ಚಿತ್ರದ ನಿರ್ಮಾಪಕನಾಗಿದ್ದಾನೆ, ಒಂದು ಚಿತ್ರದ ನಿರ್ದೇಶಕನಾಗಿದ್ದಾನೆ. ಈ ಹಿಂದೆ 15 ಆಲ್ಬಮ್ ಸಾಂಗ್ಗಳನ್ನು ಕೂಡ ಮಾಡಿದ್ದಾರೆ. ಗರ್ವ ಅನ್ನುವಂತಹ ಒಂದು ಚಿತ್ರ ಏನಿದೆ, ಮಾಸ್ ಆಗಿರುವಂತಹ ಒಂದು ಚಿತ್ರ. ತುಳು ಇಂಡಸ್ಟ್ರಿಯಲ್ಲಿ ಟೆಲಿಫಿಲ್ಮ್ಗಳಲ್ಲಿ ಪ್ರಪ್ರಥಮ ಬಾರಿಗೆ ಇಂತಹ ಒಂದು ಹೊಸ ಪ್ರಯೋಗ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಟೆಲಿಫಿಲ್ಮ್ ಅನ್ನುವಂಥ ಬಂದಾಗ ಲಿಮಿಟೇಷನ್ಸ್ ಅನ್ನೋ ಜಾಸ್ತಿ ಇರುತ್ತೆ ಅನ್ನುವಂತಹ ಮಾತುಗಳು. ಇಂತಹ ಒಂದು ಸಂದರ್ಭದಲ್ಲಿ ಈ ಹುಡುಗ ಮುಂದೆ ಬಂದಿದ್ದಾನೆ, ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥದ್ದು. ಎಲ್ಲವೂ ಕೂಡ ಮಾತಾಡಬೇಕು, ಕಲಿತಾ ಇದ್ದಾನೆ. ಇನ್ನೊಂದು ಕಡೆ ಫುಡ್ ಡೆಲಿವರಿ ಬಾಯ್ಗೆ ಕೆಲಸ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಚಿತ್ರದ ನಿರ್ಮಾಪಕ ನಿರ್ದೇಶಕನಾಗಿದ್ದಾನೆ. ಎಲ್ಲವೂ ಕೂಡ ಆಗಿದೆ ಅಂತ ಹೇಳುವಾಗ ಇಂತಹ ಒಬ್ಬ ಸಕಲ ಕಲಾವಲ್ಲಭ ಏನಿದ್ದಾನೆ, ಇಂತಹ ಒಬ್ಬ ಟ್ಯಾಲೆಂಟೆಡ್ ಯುವಕ ಏನಿದೆ ಇವನ ಜೊತೆ ಮಾತಾಡಬೇಕಾಗುತ್ತೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕಾಗುತ್ತೆ. ನಮ್ಮ ಜೊತೆ ಇದ್ದಾರೆ ಹರ್ಷಿತ್ ಸೋಮೇಶ್ವರ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹರ್ಷಿತ್ ಸೋಮೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ತಾವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಅನೇಕ ಜನರಿಗೆ ಅನೇಕ ಪ್ರಶ್ನೆಗಳು ಕೂಡ ಇದೆ, ಅಂಡ್ ಅನೇಕ ಜನರಿಗೆ ಇಂತಹ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಅನೇಕ ಜನರು ಹೇಳ್ತಾರೆ ಸಿನಿಮಾ ಮಾಡಬೇಕು ಅಥವಾ ಸಿನಿಮಾದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಬಂದಾಗ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅನ್ನುವಂಥದ್ದು ಬರುತ್ತೆ, ಮನಿ ಪವರ್ ಅನ್ನುವಂಥದ್ದು ಬರುತ್ತೆ. ಮನಿ ಪವರ್ ಇದ್ರೆ, ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ರೆ, ಎಲ್ಲವೂ ಕೂಡ ಇದ್ರೆ ಮಾತ್ರ ಸಾಧನೆ ಮಾಡಬೇಕು ಅನ್ನುವಂಥದ್ದು. ಎಸ್, ಈ ಯುವಕನಿಗೆ ಇದೆಯಾ ಮನಿ ಪವರ್, ಈ ಯುವಕನಿದೆಯಾ ಬ್ಯಾಕ್ ಗ್ರೌಂಡ್ ಅನ್ನುವಂಥದ್ದು, ಯುವಕ ಯಾವ ಆಧಾರದ ಮೇಲೆ, ಯಾವ ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ಬಂದಿದ್ದಾನೆ ಈ ಒಂದು ಫೀಲ್ಡ್ಗೆ ಅನ್ನುವಂಥದ್ದು ಎಲ್ಲವೂ ಕೂಡ ಕೇಳಬೇಕು, ಮಾತಾಡಬೇಕು. ಅಂಡ್ ತಾವು ಕೂಡ ಕರೆ ಮಾಡ್ಬೋದು. ಒಬ್ಬ ಅದ್ಭುತವಾಗಿರುವಂತಹ ಸಾಧಕನಿಗೆ ಒಂದು ಒಳ್ಳೆಯ ಅಭಿನಂದನೆಗಳು, ಒಳ್ಳೆಯ ಒಂದು ವಿಶಸ್, ತಮ್ಮ ಸ್ಫೂರ್ತಿಯ ವಿಶಸ್ಗಳು ಸಿಕ್ಕಿದ್ರೆ ಇಂತಹ ಯುವಕ ಇನ್ನಷ್ಟು ಸಾಧನೆಗಳು ಮಾಡಲಿಕ್ಕೆ, ಇಂತಹ ಹರ್ಷಿತ್ 10 ಹರ್ಷಿತ್ 20 ಹರ್ಷಿತ್ ಬರಬಹುದು ಅನ್ನುವಂಥದ್ದು ತಮ್ಮ ಅಭಿನಂದನೆಯ ಹಾರೈಕೆಗಳ ಮೂಲಕ ಅಂತ ಹೇಳ್ತಾ, ಎಸ್ ಹರ್ಷಿತ್ ಅವರು, ಸೋಮೇಶ್ವರ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೋಡ್ಕೊಂಡು ಬಂದೆ ತಮ್ಮ ಒಂದು ಗರ್ವ ಅನ್ನುವಂತಹ ಒಂದು ಹೊಸ ಟೀಸರ್ ಏನ್ ಬಿಡುಗಡೆ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು. ಅಂಡ್ ಫಸ್ಟ್ ಆಫ್ ಆಲ್ ನಾನು ಕೇಳ್ತಾ ಇರುವಂತದ್ದು, ಎಸ್ ಹರ್ಷಿತ್ ಅವರು, ವೈ, ಯಾಕೆ ಒಂದ್ ಕಡೆ ಕಲಿತಾ ಇದ್ದೀರಾ, ಇನ್ನೊಂದ್ ಕಡೆ ಹಣ ಮಾಡ್ತಾ ಇದ್ದೀರಾ, ಯಾವ್ದ್ರಲ್ಲಿ ಪ್ಲೇ ಬಾಯ್, ಯಾವ್ದ್ರಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಹಣವನ್ನು ತಾವು ಚಿತ್ರ ಮಾಡ್ತಾ ಇದ್ದೀರಾ, ಏನ್ ಸ್ಫೂರ್ತಿ, ಯಾತಕ್ಕೋಸ್ಕರ? ಅಂದ್ರೆ ಒಂದು ಏಮ್ ಸರ್, ಏನಾದ್ರೂ ಒಂದು ಮಾಡ್ಬೇಕು, ಏನಾದ್ರೂ ಒಂದು ರೀಚ್ ಆಗ್ಬೇಕು ಅಂತ ಅಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ ಸರ್. ಈ ಡಿಗ್ರಿ ಮಾಡ್ತಿದ್ದೇನೆ, ಡಿಗ್ರಿ ಜೊತೆ ಝೊಮ್ಯಾಟೊದಲ್ಲಿ ಯಾಕೆ ಅರ್ನ್ ಮಾಡ್ತಿದ್ದೇನೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಕು ಸರ್. ಪ್ರೊಡ್ಯೂಸರ್ ಹತ್ರ ಇದಕ್ಕಿಂತ ಮುಂಚೆ ಸುಮಾರು ಸತಿ ಹೋಗಿದ್ದೆ, ಸರ್ ನನ್ನ ಮೂವಿ ಉಂಟು, ಪ್ರೊಡ್ಯೂಸ್ ಮಾಡ್ತೀರಾ? ಮೂವಿ ಉಂಟಾ, ಸರಿ ನೋಡುವ, ಸಬ್ಜೆಕ್ಟ್ ಸ್ವಲ್ಪ ವೀಕ್ ಉಂಟು, ನೋಡುವ ನೆಕ್ಸ್ಟ್ ಟೈಮ್. ಸಾಕಾಯ್ತು ಸರ್, ನೋಡಿ 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 ಸಾಕಾಯ್ತು. ಮತ್ತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಉಂಟು, ನಂಗೆ ಬೇರೆ ಎಂತ ಬೇಕು, ಎಕ್ಸ್ಪೀರಿಯನ್ಸ್ ಉಂಟು. ಆದ್ಮೇಲೆ ನಾಲೆಜ್ ಎಲ್ಲ ಗೊತ್ತಿತ್ತು ನಂಗೆ, ಏನ್ ಮಾಡಿದ್ರೆ ಏನ್ ವಿಷಯ ಉಂಟು ಎಲ್ಲ ಪಕ್ಕ ಪ್ರೀ ಪ್ಲಾನ್ ಮಾಡಿದ್ವಿ ನಾವು. ಎಷ್ಟಕ್ಕೆ ಅಮೌಂಟ್ ಬೇಕು ಅಂತ ನಮ್ಗೆ ಗೊತ್ತುಂಟು. ಅದಕ್ಕೋಸ್ಕರ ನಾವು ಒಂದು ಟೀಮ್ ಯೂನಿಟ್ ಬಿಲ್ಡ್ ಮಾಡಿ
ಟೀಮಲ್ಲಿ ಎಷ್ಟು ಪ್ರೊಡಕ್ಷನ್ ಬೇಕು ಅಷ್ಟು ನಾ ಇದು ಇನ್ವೆಸ್ಟ್ ಮಾಡ್ತಿದ್ದೆ. ಇದಕ್ಕಿಂತ ಮುಂಚೆ ಮಾಡಿದ ಟೆಲಿಮೂವಿದ ಸ್ವಲ್ಪ ರಿಟರ್ನ್ಸ್ ಬಂದ ಅಮೌಂಟ್ ಇತ್ತು, ಅದನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿದೆ. ಮತ್ತೆ ಇಬ್ರು ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ ನನ್ನ ಫ್ರೆಂಡ್ ಅವರು ನಂಗೆ ಸಪೋರ್ಟ್ ಆಗಿ ನಿಂತರು. ಸೊ ನಂಗೆ ಏನು ಅಷ್ಟು ಕೊರತೆ ಅಂತ ಗೊತ್ತಾಗಿಲ್ಲ ಅನ್ನುವಂಥದ್ದು ಅಲ್ವಾ? ಎಸ್, ಬೈ ದ ವೇ ಏನ್ ಕೆಲಸ ಮಾಡ್ತಾ ಇದು ಏನು ಕಲಿತಾ ಇದ್ದೀರಾ ತಾವು? ನಾನು ಕಾರ್ಶಿಟ್ ಕಾಲೇಜಲ್ಲಿ ಫೈನಲ್ ಬಿಕಾಮ್ ಕಲಿತಿದ್ದೇನೆ. ಫೈನಲ್ ಬಿಕಾಮ್ ಕಲಿತಾ ಇದ್ರೆ ಕಾರ್ಶಿಟ್ ಕಾಲೇಜ್ ನಲ್ಲಿ ಹೇಗಾಗ್ತಾ ಇದೆ ಸ್ಟಡೀಸ್ ಎಲ್ಲ? ಸ್ಟಡೀಸ್ ಎಲ್ಲ ಒಳ್ಳೆದಲ್ಲಿ ನಡೀತಾ ಉಂಟು. ಲಾಸ್ಟ್ ಒಂದು ಸೆಮ್ ಬಾಕಿ ಉಂಟು. ಒಂದು ಸೆಮ್ ಬಾಕಿ ಇದೆ. ಏನು ಕಲಿತಾ ಇದ್ದೀರಾ? ನಾನು ಡಿಗ್ರಿ ಬಿಕಾಮ್ ಸರ್. ಡಿಗ್ರಿ ಬಿಕಾಮ್ ಕಲಿತಾ ಇದ್ರೆ. ಎಸ್, ಈ ಮಧ್ಯದಲ್ಲಿ ತಾವು ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಯಾವ ಡ್ಯೂರೇಷನ್, ಏನ್ ಟೈಮಿಂಗ್ಸ್, ಏನ್ ಕತೆ? ಅಂದ್ರೆ ಟೈಮಿಂಗ್ಸ್ ಅಂದ್ರೆ ಲೀವ್ ಇದ್ದಾಗೆಲ್ಲ ಹೋಗ್ತಿದ್ದೆ ವರ್ಕಿಗೆ. ಅದಾದ್ಮೇಲೆ ಪಾರ್ಟ್ ಟೈಮ್ ಕಾಲೇಜ್ ಆದ್ಮೇಲೆ ಬರ್ತಿದ್ದೆ. ಫಾರ್ ಎಕ್ಸಾಂಪಲ್ ಒಂದು 4 o'clock ನಂತರ ಬರ್ತಿದ್ದೆ. ಮತ್ತೆ ಅಂತ ಸಿಚುವೇಶನ್ ಇದ್ರೆ ಟಾರ್ಗೆಟ್ ಎಲ್ಲ ರೀಚ್ ಆಗಿದೆ, ಬೆಳಿಗ್ಗೆ ಬರ್ತಿದ್ದೆ ಕಾಲೇಜಿಗೆ ಹೋಗೋ ಟೈಮಲ್ಲಿ. ಬೆಳಿಗ್ಗೆ ಅಂದ್ರೆ 7 o'clock ಅಲ್ಲಿ ಮಂಗಳೂರು ಝೊಮ್ಯಾಟೊ ಆನ್ ಆಗುತ್ತೆ. 7 to 9 ವರ್ಕ್ ಮಾಡ್ತಿದ್ದೆ. 9:30 ಕಾಲೇಜ್ ನಂಗೆ. 9:15 9:20 ಅಲ್ಲಿ ರೀಚ್ ಆಗ್ತಿದ್ದೆ ಕಾಲೇಜಿಗೆ. ಓಕೆ, 7 to 9 ನಿಮ್ದು ಝೊಮ್ಯಾಟೊ ವರ್ಕ್ ಮಾಡುವಂತಹ ಟೈಮ್ ಅಲ್ವಾ? ಬೆಳಿಗ್ಗೆ 7 to 9. Then after that 9 to 4 I'll be there at the college. ಕಾಲೇಜ್ ಇರ್ತೀರಾ, ಮತ್ತೆ ಏನ್ ಮಾಡ್ತೀರಾ? ಮತ್ತೆ ಕಾಲೇಜಿಂದ ರಿಟರ್ನ್ ಬಂದು ಝೊಮ್ಯಾಟೊ ವರ್ಕ್ ಮತ್ತೆ ಝೊಮ್ಯಾಟೊ ಅದ್ರ ಟೈಮ್ ಡ್ಯೂರೇಷನ್ ಯಾವ ರೀತಿ ಇರುತ್ತೆ? ಅಂದ್ರೆ ಒಂದು ಟಾರ್ಗೆಟ್ ಆದ್ರೆ ಝೊಮ್ಯಾಟೊದಲ್ಲಿ ನಮಗೆ ಟಾರ್ಗೆಟ್ ಇರುತ್ತೆ, ಇಷ್ಟು ಇದು ಮಾಡಿದ್ರೆ ಇಷ್ಟು ಇನ್ಸೆಂಟಿವ್ ಬೀಳುತ್ತೆ ಅಂತ. ಟಾರ್ಗೆಟ್ ಎಷ್ಟು ಬೇಗ ಮುಗಿಸ್ತೇನೆ ಅಷ್ಟು ಬೇಗ ಮಾಡಿ ನಾನು ಮನೆಗೆ ಹೋಗ್ತಿದ್ದೆ. ಫಾರ್ ಎಕ್ಸಾಂಪಲ್ ಈಗ ಒಂದು 4ಗೆ ಬಂದ್ರೆ ನಾನೊಂದು ನೈಟ್ 10 ಆಗುವಾಗ 10 to 10:30 ಮುಗಿತಿತ್ತು. ಅಲ್ಲಿಂದ ನಂತರ ಅಂದ್ರೆ ಈ ಝೊಮ್ಯಾಟೊಗೆ ವರ್ಕ್ ಮಾಡೋ ಟೈಮಲ್ಲಿ ನಮ್ದು ಆಲ್ಮೋಸ್ಟ್ 45% ಅಲ್ಲ 75% ಶೂಟ್ ಕಂಪ್ಲೀಟ್ ಆಗಿತ್ತು. ಅಲ್ಲಿಂದ ನಂತರ ಎಡಿಟಿಂಗ್ ಹೋಗುದು ಸೀದಾ. ಓಕೆ, ಎಡಿಟಿಂಗ್ ಹೋಗೋದು ಯಾವ ಟೈಮ್ ಇಂದ? ಎಡಿಟಿಂಗ್ ಅಂದ್ರೆ ಒಂದು 10:30 ನಂತರ 10:30 ನಂತರ ಎಡಿಟಿಂಗ್ ಹೋಗ್ತಿದ್ದೆ. 10:30 11 ಮೇಲೆ ಕುತ್ಕೊಂಡ್ರೆ ಅರೌಂಡ್ 1 o'clock ವರೆಗೆ ಕುತ್ಕೊಳ್ತಿದ್ದೆ ಎಡಿಟಿಂಗ್ ಮಾಡುವಂತದ್ದು. ಮತ್ತೆ 10:30 ಇಂದ 11 ತನಕ? 10:30 ಇಂದ 1 o'clock ವರೆಗೆ. 1 o'clock ತನಕ. ಓಕೆ, ಎಡಿಟಿಂಗ್ ಕೂತ್ಕೊಳ್ತಿದ್ದೀರಾ? ಓಕೆ, ಪ್ರೊಡಕ್ಷನ್ ವರ್ಕ್ ಕೂತ್ಕೊಳ್ತೀವಿ. ಓಕೆ, ಹೇಗಾಗಿದೆ ಈಗ ಚಿತ್ರ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್. 95% ಎಲ್ಲ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಒಂದು BGM ಲೈನ್ ಫೈನಲ್ ಟಚ್ ಅಪ್ ಆಗ್ತಾ ಉಂಟು. ನಾವು 15th ರಿಲೀಸ್ ಮಾಡ್ತಿದ್ದೇವೆ ಸರ್. 15th ರಿಲೀಸ್ ಮಾಡ್ತಾ ಇದ್ದೀರಾ? ಓಕೆ, ಝೊಮ್ಯಾಟೊ ಕೆಲಸ ಮಾಡ್ತಾ ಇದ್ದೀರಾ. ಮಾಡಿದಾಗ ಅಟ್ ದಟ್ ಸೇಮ್ ಟೈಮ್ ನಾನು ಆಗ್ಲೇ ಒಂದು ಮಾತು ಹೇಳಿದೆ, ಈಗಿನ ಕಾಲದ ಯುವಕರು ಅಂತ ಹೇಳುವಾಗ ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಡಿಗ್ರಿ ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಅವ್ರು ಪ್ಲೇ ಬಾಯ್ಗಳು ಅನ್ನುವಂಥದ್ದು. ಅಂದ್ರೆ ಏನಾದ್ರೂ ಒಂದು ಶೋಕಿಗೋಸ್ಕರ ಏನಾದ್ರು ಜಾಲಿ ಮಾಡಬೇಕು, 4-5 ಜನ ನಮ್ಮನ್ನು ನೋಡಬೇಕು ಅನ್ನುವಂಥದ್ದು, ನಾನು ಹೀರೋ ಆಗಬೇಕು ಅನ್ನೋಂಥದ್ದು, ಇಂಥ ಒಂದು ಮೈಂಡ್ ಸೆಟ್ ಬರುತ್ತೆ. ಅಂಡ್ ತಮ್ಮಲ್ಲಿ ತಾವು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಝೊಮ್ಯಾಟೊದಲ್ಲಿ. ಎಲ್ಲೋ ಒಂದ್ ಕಡೆ ನೋಡಿದಾಗ ಯಾವ ಮನಸ್ಥಿತಿ ಬರುತ್ತೆ? ಎಸ್ ಬರ್ತದೆ ಅಂತ ನಾವು ನೋಡಿ ಕುತ್ಕೊಂಡ್ರೆ ಆಗ್ತದೆ ಸರ್. ನಮ್ಗೆ ನಮ್ದು ಏಮ್ ಮುಖ್ಯ ಅಲ್ಲ ಸರ್. ನಾವು ಎಂತ ಏಮ್ ಇಟ್ಟಿದ್ದೇವೆ ಅದು ನಮ್ಗೆ ಮುಖ್ಯ. ನೋಡಿದ್ದಾರೆ ಸುಮಾರು ಸರ್ತಿ ನೋಡಿದ್ದಾರೆ, ಜೂನಿಯರ್ಸ್ ನೋಡಿದ್ದಾರೆ, ಎಲ್ಲ ಸೀನಿಯರ್ಸ್ ನೋಡಿದ್ದಾರೆ. ಕ್ಲಾಸ್ ಅಲ್ಲಿ ಹೇಳ್ತಿದ್ರು ಎಂತ ದುಡ್ಡು ಮಾಡ್ತೀನಿ, ಎಂತಕ್ಕೆ ಮಾಡ್ತೀನಿ ಅಂತ. ಯಾತಕ್ಕೆ ಮಾಡ್ತೇನೆ ಅಂತ ಅವರಿಗೆ ಗೊತ್ತು. ನನ್ನ ಕಷ್ಟ ನಂಗೆ ಮಾತ್ರ ಗೊತ್ತು, ನಾನು ಏನಕ್ಕೆ ವರ್ಕ್ ಮಾಡ್ತಿದ್ದೆ ಅಂತ ನಂಗೆ ಮಾತ್ರ ಗೊತ್ತು. ಮನೇಲಿ ಕೇಳುದಿಲ್ಲ ನನ್ನ ವಿಷಯ. ದುಡ್ಡು ಬೇಕು ಅಂತ ಮನೇಲಿ, ಫಿಲ್ಮ್ಗೆ ಬೇಕಂತ ಮನೇಲಿ ಹತ್ರ ಕೇಳಿಕ್ಕೆ ಆಗ್ತದೆ ಸರ್. ನಾವೊಂದು ಇದು ಇಟ್ಟಿದ್ದೇವೆ, ಗೋಲ್ ಇಟ್ಟಿದ್ದೇವೆ, ಅದಕ್ಕೆ ನಾವೇ ವರ್ಕ್ ಮಾಡಿ ಇದು ಮಾಡ್ಬೇಕು. ಸೊ ಅವರು ಹೇಳ್ತಾರೆ ಅಂತ ನಾವೆಲ್ಲ ಅದನ್ನೆಲ್ಲ ಇದ್ರು ಮಾಡಿ ಕುತ್ಕೊಂಡ್ರೆ ಆಗ್ಲಿಲ್ಲ. ಒಂದು 2-3 ಸರ್ತಿ ನನ್ನ ಕ್ಲಾಸ್ ಲೆಕ್ಚರ್ನವರೇ ನನ್ನ ನೋಡಿದ್ದಾರೆ. ಏನ್ ಮಾಡುದು? ಏನ್ ಹೇಳ್ತಾರೆ ಲೆಕ್ಚರರ್ಸ್? ಲೆಕ್ಚರ್ ಅಂದ್ರೆ ಒಂದ್ ಸರ್ತಿ ನಾನು ಒಂದು ಎಲ್ಲಿಯ ರೆಸ್ಟೋರೆಂಟ್ ಪಿಕಪ್ಗೆ ಹೋದೀಗ, ಅಲ್ಲಿದ್ರು ಒಂದು ಲೆಕ್ಚರ್ ನೋಡಿ ನಗಾಡಿದ್ರು. ಮತ್ತೆ ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ಅಂತ ಹೇಳ್ತಿದ್ರು ಅಷ್ಟೇ, ಬೇರೆ ಅಂತ ಅದನ್ನ ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಓಕೆ, ಸ್ಟೂಡೆಂಟ್ಸ್ ಅವರು ಯಾವ ರೀತಿ ನೋಡ್ತಾರೆ? ಇಲ್ಲ ಏನು ಅಂತದಂತಿಲ್ಲ, ಸೆಟ್ ಆಗ್ತದೆ ಅಷ್ಟೇ. ಓಕೆ, ಏನಿಲ್ಲ, ತಾವು ಒಂದು ಚಿತ್ರ ಮಾಡಬೇಕು, ಚಿತ್ರಕ್ಕೋಸ್ಕರ ಏನಾದ್ರು ಒಂದು ಹಣ ಹಾಕ್ಬೇಕು ಅಂತ ಹೇಳುವಾಗ, ಬಂಡವಾಳ ಹಾಕ್ಬೇಕು ಅಂತ ಹೇಳುವಾಗ ತಮ್ಗೆ ಬೇರೆ ಯಾವ್ದು ಕೂಡ ವೇ ಸಿಗ್ಲಿಲ್ಲ, ಝೊಮ್ಯಾಟೊ ಹೋಗ್ಬೇಕು. ಬೇರೆ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ವಿ, ಈ ಕ್ಯಾಟ್ರಿಂಗ್ ಎಲ್ಲ ವರ್ಕ್ ಮಾಡ್ತಿದ್ವಿ, ಕ್ಯಾಟ್ರಿಂಗ್ ಸಾಮಾನೆಲ್ಲ. ಮತ್ತೆ ಇದೊಂದು ಅಂದ್ರೆ ಆರಾಮ್ಸೆ ಏನ್ ಟೆನ್ಷನ್ ಇಲ್ಲ, ಇನ್ವೆಸ್ಟ್ಮೆಂಟ್ ನಮ್ಗೆ ತೆಗಿಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ರಜೆ ಇದ್ರೆ ನಮ್ಗೆ ಒಳ್ಳೆ ಅರ್ನಿಂಗ್ಸ್ ಬರ್ತಿತ್ತು, ದಿನಕ್ಕೆ ಒಂದು 1000 ಜಾಸ್ತಿ ಅರ್ನಿಂಗ್ಸ್ ಬರ್ತಿತ್ತು. ಸೊ ಇದನ್ನ ನಾವು ಇದು ಮಾಡಿದ್ವಿ, ಝೊಮ್ಯಾಟೊ ಬೆಟರ್ ಅಂತ ನೋಡಿದ್ದು. ಅಂದ್ರೆ ಕೆಲವು ಶಾರ್ಟ್ಸ್ ಎಲ್ಲ ಪ್ಲಾನ್ ಮಾಡಿದ್ವಲ್ಲ, ಅಂದ್ರೆ ನಾವು ಎಂತ ಪ್ಲಾನ್ ಮಾಡುದು, ಸ್ಯಾಟರ್ಡೆ ಸಂಡೇ ಶೂಟ್ ಇಡುದು ನಾವು. ಸ್ಯಾಟರ್ಡೆ ಸಂಡೇ ಮಂಡೇ ಆ 3 ದಿವಸ ಶೂಟ್ ಇದ್ರೆ ಬಾಕಿ ದಿವಸದ ಅರ್ನಿಂಗ್ಸ್ ಇದಕ್ಕೆ ನಮಗೆ ಕರೆಕ್ಟ್ ಅಡ್ಜಸ್ಟ್ ಆಗ್ತದೆ. ಫುಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ತಿತ್ತು. ಓಕೆ, ವೆರಿ ಇಂಟ್ರೆಸ್ಟಿಂಗ್. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಈ ಹುಡುಗನ ಜೊತೆ ಮಾತಾಡುವಾಗ. ಒಂದು ಸ್ಫೂರ್ತಿ ಇದೆ, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅನ್ನುವಂತ ಒಂದು ಆಸೆ, ಕನಸು ಎಲ್ಲವೂ ಕೂಡ ಇದೆ. ಒಂದು ಮತ್ತು ತುಂಬಾ ಚೆನ್ನಾಗಿ ಹೇಳಿದ್ರೆ, ನಂಗೆ ಸಿನಿಮಾ ಮಾಡಬೇಕು ಅನ್ನೋಂಥ ಹುಚ್ಚಿ ಇದೆ, ಸಿನಿಮಾ ಮಾಡಬೇಕು ಅನ್ನೋ ಕ್ರೇಜ್ ಇದೆ, ಆಸೆ ಇದೆ, ಕನಸಿದೆ. ಆದ್ರೆ ನಾನು ಸಿನಿಮಾ ಮಾಡಬೇಕು ಅಂತ ಬಂದಾಗ ತಂದೆ ತಾಯಿ ಜೊತೆ, ಪೇರೆಂಟ್ಸ್ ಜೊತೆ ಹೇಗೆ ಕೇಳಬೇಕು, ಹೇಗೆ ಕೇಳೋಕ್ಕಾಗುತ್ತಾ ಅನ್ನುವಂಥ ಮಾತನ್ನು
ಕೇಳ್ತಾ ಇದ್ದಾನೆ. ನಿಜವಾಗ್ಲೂ ಅಮೇಝಿಂಗ್. ಇದು ನಿಜವಾಗ್ಲೂ ಕೂಡ ಬೆಳೆಯುವಂತಹ ಒಂದು ಯುವಕರಲ್ಲಿ ಇರುವಂತಹ ಸ್ಫೂರ್ತಿ ಅನ್ನುವಂಥದ್ದು. ಎಸ್, ಯಾಕೆ ಈ ಒಂದು ಮಾತು ವೆರಿ ಇಂಟ್ರೆಸ್ಟಿಂಗ್ ಅನ್ನುವಂತ ಬಂತು? ಯಾಕೆ ತಂದೆ ತಾಯಿ ಜೊತೆ ಮೂವಿ ಮಾಡಿದಾಗ ಕೇಳಬಾರ್ದ ಅನ್ನುವಂತ ನನ್ನ ಪ್ರಶ್ನೆ. ಎಸ್, ಪ್ರಾಕ್ಟಿಕಲ್ ಅಂದ್ರೆ ಬೇಸಿಕಲಿ ನಾವು ಮಿಡಲ್ ಕ್ಲಾಸ್ ಅಂಡ್ ಅಪ್ಪ ಒಂದು ಸ್ಮಾಲ್ ಬಿಸ್ನೆಸ್ ನಡೆಸಿದ್ವಿ. ಅಮ್ಮ ಒಂದು ಕ್ಲರ್ಕ್ ಆಗಿದ್ದಾರೆ. ಆದ್ರೆ ಫಸ್ಟ್ ಸ್ಟಾರ್ಟಿಂಗ್ ಫೀಲ್ಡ್ ಎಂಟರ್ ಆಗುವಾಗ ಯಾವ ಪೇರೆಂಟ್ಸ್ ಸಪೋರ್ಟ್ ಮಾಡುದಿಲ್ಲ, ನಿಮ್ಗೆ ಗೊತ್ತುಂಟಲ್ಲ. ಅದು ಸಪೋರ್ಟ್ ಮಾಡ್ತಿರಲಿಲ್ಲ, ಮತ್ತೆ ಮತ್ತೆ ಸಪೋರ್ಟ್ ಮಾಡ್ತಾ ಬಂದ್ರು. ಸೊ ಸಪೋರ್ಟ್ ಮಾಡ್ತಾ ನಮ್ಗೆ ಇನ್ವೆಸ್ಟ್ಮೆಂಟ್ ಎಲ್ಲ ಕೇಳಿಗೆ ಆಗ್ತದ, ಸಪೋರ್ಟ್ ಇದ್ದಾರೆ. ಆದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಇನ್ವೆಸ್ಟ್ ಮಾಡೋ ಮನೆ ಅವರ ಹತ್ರ ಕೇಳಿಗೆ ಆಗ್ತದೆ, ಸುಮ್ಮನೆ ಹಾಕಿ ಅದಕ್ಕೆ ನಾವೇ ಇದು ಮಾಡುದು, ಸುಮ್ಮನೆ ಅವರ ಹತ್ರ ಕೇಳುದು ಬೇಡ ಅಂತ. ಸೊ ನನ್ನದೇ ಲೈನ್ ನಾನು ಸ್ವಲ್ಪ ಒಂದ್ ಸೈಡ್ ಹೇಳುವುದಾದ್ರೆ ನಾನು ಸ್ವಲ್ಪ ಸ್ವಾಭಿಮಾನಿ. ನಾನು ನನ್ನದೇ ಇದನ್ನೇ ನೋಡುದು ನಾನು. ಓಕೆ ಓಕೆ, ವೈ ಪರ್ಟಿಕ್ಯುಲರ್ ಆಗಿ ಫಿಲಮ್ ಫೀಲ್ಡ್ ಸಿನಿಮಾ ಮಾಡಬೇಕು ಅನ್ನುವಂಥದ್ದು? ವೈ ಅಂದ್ರೆ 10th ಬಿಟ್ಟು 10th ಆದ್ಮೇಲೆ ನಾನು ಸೀರಿಯಲ್ ಒಂದು ಕೈ ಮಾಡಿದೆ. 2 ದಿನಕ್ಕೆ ವೈಂಡ್ ಅಪ್ ಆಯ್ತು ಸರ್. ಸೀರಿಯಲ್ ಸೀರಿಯಲ್ ಎಲ್ಲಿ ಮಾಡಿದ್ರಿ? 2 ದಿನದಲ್ಲಿ ವೈಂಡ್ ಅಪ್ ಆಗುವಂತ. ಆಗ ನಂಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಸರ್. ಎಕ್ಸ್ಪೀರಿಯನ್ಸ್ ಕಮ್ಮಿ ಅಂತ ನಾವು ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಒಂದು ಎಲ್ಲ ಪ್ಲಾನ್ ಆಯ್ತು, ಬೇಕಾದಾಗ ಇನ್ವೆಸ್ಟ್, ಅದಕ್ಕೂ ನಾನೇ ಪ್ರೊಡ್ಯೂಸರ್. ಆವಾಗಲೇ ಅವತ್ತು ನನ್ನ ಹತ್ರ ಇದ್ದದ್ದು ಬರೀ 2500 ಸರ್. ಓಕೆ, 2500 ಅವಾಗ್ಲೇ ನಾನು ಪ್ರೊಡ್ಯೂಸರ್. ಅವಾಗ ಪ್ಲಾನ್ ಮಾಡಿ ನಾವೆಲ್ಲ ಪ್ಲಾನ್ ಮಾಡಿದ್ವಿ ಹೀಗೆ ಮಾಡುವ ಅಂತ. 2 ದಿನಕ್ಕೆ ವೈಂಡ್ ಅಪ್. ಬೇಕಾದಾಗೆ ಪ್ಲಾನಿಂಗ್ ಇಲ್ಲ, ಬಜೆಟ್ ಇಲ್ಲ. 10th ಮುಗ್ದು ಫಸ್ಟ್ ಮೂವಿಗೆ ಬರೋ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು ಸರ್. ಕರಪ್ಪಾಡಿ ಅಕ್ಷಯ್ ನಾಯ್ಕ್ ಅಂತ ಎಂಚಿ ಕಾಮಿಡಿ ಮಾರಿ ಸೀರಿಯಲ್ ಮಾಡ್ತಿದ್ವಿ ನಾವು ಯೂಟ್ಯೂಬ್ ಅಲ್ಲಿ. ಒಂದು 10 ಎಪಿಸೋಡ್ಸ್ ಆಗಿದೆ ಯೂಟ್ಯೂಬ್ ಅಲ್ಲಿ. ಒಂದು ನಮ್ಮ ತುಳು ಫಿಲ್ಮ್ ಇಂಡಸ್ಟ್ರಿ ಶ್ರೀಶಾಲ ಸಪೋರ್ಟ್ ಅಲ್ಲಿ. ಸೊ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತು, ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಆಯ್ತು ಆ 10 ಎಪಿಸೋಡ್ಸ್ ಅಲ್ಲಿ. ಅದ ನಂತರ ಅಕ್ಷಯ್ ಕೊಂಕಣಿ ಅಂತೂ ಫಿಲ್ಮ್ ಬಂತು. ಅಂತೂ ಕೊಂಕಣಿ ಫಿಲ್ಮ್ ಸ್ವಲ್ಪ ವರ್ಕ್ ಮಾಡಿದ್ರೆ ಸ್ವಲ್ಪ ಇದು ಗೊತ್ತಾಯ್ತು ಆಲ್ಮೋಸ್ಟ್. ಮತ್ತೆ ಕ್ಲಾಸಸ್ ಒಂದು 2 ಅಟೆಂಡ್ ಮಾಡಿದೆ ಫಿಲ್ಮ್ ಟ್ರೈನಿಂಗ್ ಇದರಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೊಂದು 2 ಮೂವಿಗೆ ಅಸಿಸ್ಟೆಂಟ್ ಆಗಿ ಸೆಟ್ ಆಯ್ತು. ಫುಲ್ ಪ್ಲಾನ್ ಎಲ್ಲ ಗೊತ್ತಾಯ್ತು, ಹೀಗೆ ಮಾಡಿದ್ರೆ ಹೀಗೆ ಬರ್ತದೆ, ಹೀಗೆ ಮಾಡಿದ್ರೆ ಹೀಗೆ ಬರ್ತದೆ, ದಿಸ್ ಇಸ್ ದ ವೇ, ಇದೆಲ್ಲ ಗೊತ್ತಾಯ್ತು ನಂಗೆ. ಎಂತ ಹೀಗೆ 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 ವಿಷಯ. ಸೊ ಧೈರ್ಯವಂತ ನಾ ಮಾಡ್ಬೋದು ಅಂತ. ಅವಾಗ್ಲೇ ನಿರ್ದೇಶಕ ಡೈರೆಕ್ಟರ್ ಆಗ್ಬೇಕಂತ ಪ್ಲಾನ್ ಇತ್ತು ಅವಾಗ್ಲೇ. ಆದ್ರೆ ಸೆಟ್ ಆಗ್ತಿರ್ಲಿಲ್ಲ ಎಲ್ಲ. ಒಂದಾದ್ರೆ ಒಂದು ಇರ್ಲಿಲ್ಲ. ಇದು ನಂಗೆ ಒಂದು ವರ್ಕ್ ಬಗ್ಗೆ ಗೊತ್ತಿದ್ರೆ ಇನ್ನೊಂದು ಬಗ್ಗೆ ಈಗ ಹೇಳುದಷ್ಟೇ, ಎಲ್ಲ ನಾಲೆಜ್ ನಂಗಿಲ್ಲ. ಈ ಡೈರೆಕ್ಷನ್ ಅನ್ನೋದು ಫೀಲ್ಡ್ ಅಲ್ಲಿ, ಸಿನಿಮಾ ಅನ್ನೋದು ಫೀಲ್ಡ್ ಅಲ್ಲಿ ಕಲ್ತಷ್ಟು ಮುಗಿಯುವುದಿಲ್ಲ ಸರ್. ಇನ್ನೂ ಸಹ ಕಲಿಬೇಕು, ಇನ್ನೂ ಸಹ ನಾಲೆಜ್ ತಗೊಳ್ಬೇಕು ಆದಷ್ಟು. ಓಕೆ ಓಕೆ ಓಕೆ, ವೈ ನಾನು ಕೇಳ್ತಾ ಇರುವಂತದ್ದು, ಅನೇಕ ಫೀಲ್ಡ್ಗಳಿವೆ, ಸಿನಿಮಾ ತಾವು ಆಯ್ಕೆ ಮಾಡ್ಕೊಂಡಿರುವಂತಹ ಮೂಲ ರೀಸನ್ ಏನು? ಇಷ್ಟು ಕಷ್ಟಪಟ್ಟು ನಾನು ಮಾಡ್ಲೇಬೇಕು ಅನ್ನುವಂಥದ್ದು ಏನು ಅಂತೇಳಿ? ಅಂದ್ರೆ ಯುವಕರು ಅಂತ ಹೇಳೋ ಗೊತ್ತಿದೆಯಲ್ಲ, ಈ ಸಂದರ್ಭದಲ್ಲಿ ಓದುವಂಥದ್ದು, ಫ್ರೆಂಡ್ಸ್ ಜೊತೆ ಸುತ್ತಾಡುವಂಥದ್ದು, ತಾವು ಈ ರೀತಿ ಹಾರ್ಡ್ ವರ್ಕ್ ಮಾಡ್ಕೊಂಡು ಆ ಹಾರ್ಡ್ ವರ್ಕ್ ನಿಂದ ತಾವು ಏನಾದ್ರು ಸುತ್ತಾಡುವಂತ ಕೆಲಸ ಮಾಡ್ತಾ ಇದ್ರೆ ಇಟ್ಸ್ ನಾರ್ಮಲ್ ಅನ್ನುವಂಥದ್ದು. ಬಟ್ ಸ್ಟಿಲ್ ನೀವೇನ್ ಮಾಡ್ತಾ ಇದ್ದೀರಾ? ಚಿತ್ರ ಮಾಡಬೇಕು, ಅದಕ್ಕೋಸ್ಕರ ಬಜೆಟ್ ಹಾಕ್ತಾ ಇದ್ದೀರಾ. ಅಂತಿಂತ ಬಜೆಟ್ ಅಲ್ಲ, ನಾನು ಹೇಳ್ತೇನೆ ಎಷ್ಟು ಬಜೆಟ್ ಅಂತ ಹೇಳಿ. ಬಿಫೋರ್ ದಟ್ ಯಾಕೆ ಅಂತ ಹೇಳಿ, ಏನು ಮೂವಿಯಲ್ಲೇ ನಾನು ಸಾಧನೆ ಮಾಡಬೇಕು, ಏನು ನಾನು ಮಾಡ್ಲೇಬೇಕು ಅನ್ನುವಂಥದ್ದು? ಅಂದ್ರೆ ಮೂವಿಯಲ್ಲಿ ಒಂದು ಹೆಸರು ಸೆಟ್ ಆಗ್ತದೆ ಸರ್. ಸೊ ನಂಗೆ ಇದು ಈಗ ಇಷ್ಟು ಹಾರ್ಡ್ ವರ್ಕ್ ಮಾಡುದಂದ್ರೆ ನಂಗೆ ಹಾಗೆಲ್ಲ ಹೇಳಿದಲ್ಲ ಸರ್, ನಂಗೆ ಸಾಕಾಯ್ತು ಪ್ರೊಡ್ಯೂಸರ್ ಹತ್ರ ಹೋಗಿ. ಇದಕ್ಕಿಂತ ಮುಂಚೆ ಒಂದು ಮೂವಿ ಫುಲ್ ಸ್ಕ್ರಿಪ್ಟ್ ಪ್ಲಾನ್ ಆಗಿ ನಾವು ಒಂದು 7 days ಒಂದು ರೂಮ್ ಅಲ್ಲಿ ಸ್ಟೇ ಆಗಿ ಸ್ಕ್ರೀನ್ ಪ್ಲೇ ಎಲ್ಲ ಆಗಿ ಎಲ್ಲ ಸೆಟ್ ಆಗಿತ್ತು. ಪ್ರೊಡ್ಯೂಸರ್ ಓಕೆ ಆಗಿದ್ರು, ಎಲ್ಲ ಸೆಟ್ ಆಗಿ ಮುಹೂರ್ತವರೆಗೆ ಬಂದಿತ್ತು. ಇವತ್ತು ಮುಹೂರ್ತ ಮಾಡೋದು, 3 days ಬಿಟ್ಟು ಶೂಟ್ ಮಾಡೋದು, ಎಲ್ಲ ಸೆಟ್ ಆಗಿತ್ತು, ಅಗ್ರಿಮೆಂಟ್ ಎಲ್ಲ ಬಂದಿತ್ತು. ಲಾಸ್ಟ್ ಮೂಮೆಂಟ್ಗೆ ಒಂದು ಸಿಲ್ಲಿ ಮ್ಯಾಟ್ರಿಗೋಸ್ಕರ ಒಂದು ಕೈ ಬಿಟ್ರು ಸರ್ ಅವರು. ಅದ್ ನಂಗೆ ತುಂಬಾ ಬೇಜಾರಾಯ್ತು ಸರ್. ಏನ್ ಮಾಡ್ತಾರೆ? ನೆಕ್ಸ್ಟ್ ಡೇ ಕಾಲ್ ಮಾಡುವಾಗ ನಾನು ಸ್ವಲ್ಪ ಬಿಸಿ ಇದ್ದೇನೆ, ನಾನು ಹಿಂಗೆ ಮತ್ತೆ ಕಾಲ್ ಮಾಡ್ತೀನಿ. ಹನ್ನೆ ಬರೋ ಸರ್, ಕಾಲ್ ಮಾಡಿ 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 ಸಾಕಾಗಿತ್ತು. ನಾನು ಸ್ವಲ್ಪ ಬಿಸಿ ಇದ್ದೇನೆ. ಸೊ ಆ ದಿವಸ ನಾನು ಡಿಸೈಡ್ ಮಾಡಿದೆ, ಇವರಿಗೆ ಹರ್ಷಿತ್ ಸೋಮೇಶ್ವರ್ ಅಂತ ಯಾರು ತೋರಿಸ್ತೇನೆ, ವಾಟ್ ಇಸ್ ಮೈ ವರ್ಕ್ ಅಂತ ತೋರಿಸ್ತೇನೆ. ಆವತ್ತು ಪ್ಲಾನ್ ಮಾಡಿ ಗರ್ವ ಅಂತ ಒಂದು ಟೈಟಲ್ ಇಟ್ಟು ನಾವು ಒಂದು ವರ್ಕ್ ಮಾಡಿದ್ವಿ. ಸೊ ಬೇಸಿಕಲಿ ಹೇಳ್ಬೇಕಾದ್ರೆ ಫುಲ್ ಮೂವಿ ಮಾಸ್ ಮೂವಿ ಸರ್. ಮಾಸ್ಕ್ ಕಾನ್ಸೆಪ್ಟ್ ಇಟ್ಕೊಂಡು ಮೂವಿ ಮಾಡಿದ್ದೇನೆ. ಎಸ್ ಬರ್ತೇನೆ. ಗರ್ವದಿಂದ ಮಾಡಿದ್ದೇನೆ ಚಿತ್ರ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಸಾಕಾಯ್ತು ನಿರ್ಮಾಪಕರ ಸುತ್ತ ಅಲೆದಾಡಿ, ಅಂಡ್ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಇದೆ, ಕನಸಿದೆ ಅನ್ನುವಂಥದ್ದು. ಅಂಡ್ ಕೇವಲ ನಿರ್ಮಾಪಕ ನಿರ್ದೇಶಕ ಮಾತ್ರ ಅಲ್ಲ, ಒಳ್ಳೊಳ್ಳೆ ಆಲ್ಬಮ್ ಸಾಂಗ್ ಕೂಡ ಮಾಡಿದ್ದಾರೆ. ವಿಷಯಗಳು ತಾವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಇಂತಹ ಒಬ್ಬ ಯುವ ಸಾಧಕನಿಗೆ, ಇಂತಹ ಒಬ್ಬ ಯುವ ಸ್ಫೂರ್ತಿ ಏನಿದೆ, ಇವರಿಗೆ ಕರೆ ಮಾಡ್ಬೋದು. ಅಭಿನಂದನೆಯ ಮಹಾಪುರಗಳು. ಇವರು ಇನ್ನಷ್ಟು ಕೂಡ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಒಳ್ಳೆಯ ಮಾತುಗಳು ಇವರಿಗೆ ಪ್ರೇರಣೆ ಆಗುತ್ತೆ. ಸರ್, ಹಾಗೆ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಆಶ್ರಿಕ್ ಅಂತ ಹೇಳಿ. ಆಶ್ರಿಕ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬ್ಯಾಂಗ್ಳೂರಿಂದ. ಆಶ್ರಿಕ್ ಅವರು ನಮಸ್ತೆ. ಆಶ್ರಿಕ್ ಅವರೇ? ಮಂಗಳೂರಿಂದ. ಓಕೆ ಆಶ್ರಿಕ್ ಅವರು ನಮಸ್ತೆ. ನಮಸ್ತೆ ಆಶ್ರಿಕ್ ಅವರೇ. ಎಸ್, ಹರ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ. ಏನ್ ಹೇಳ್ತೀರಾ ಹರ್ಷಿತ್ ಅವರ ಒಂದು ಸಾಧನೆಯ ಬಗ್ಗೆ? ನೋಡ್ತಾ ಇದೀರ ಅಂತ ಕಾಣುತ್ತೆ ಕಾರ್ಯಕ್ರಮ. ಎಸ್ ಎಸ್ ಎಸ್, ಹಾಯ್ ಹರ್ಷಿತ್. ಕೇಳ್ತಾ ಇದೆಯಾ? ಹಲೋ ಹರ್ಷಿತ್. ಹಲೋ.
ಹೇಗಿದ್ದೀರಿ? ನಾವು ಸೌಖ್ಯ ನೀವ್ ಹೇಗಿದ್ದೀರಾ? ಯಾ ಫೈನ್, ನಾನು ಕೂಡ ಫೈನ್. ಒಳ್ಳೇದಾಗಿ ಮೂಡಿ ಬರ್ತಾ ಇದೆ ಎಲ್ಲವೂ ಕೂಡ. ನಿಮ್ಮ ಕಮಲ ಮೂವಿ ಇರ್ಬೋದು ಅಥವಾ ಈಗ ಮಾಡ್ತಾ ಇರುವಂತ ಗರ್ವ ಅನ್ನುವಂತ ಟೀಸರ್ ನೋಡಿದೆ, ಒಳ್ಳೇದಾಗಿ ಮೂಡಿ ಬಂದಿದೆ. ಇನ್ನು ಕೂಡ ಸಾಧನೆ ಮಾಡಿ. ಆಲ್ ದ ವೆರಿ ಬೆಸ್ಟ್. ಓಕೆ ಹರ್ಷಿಕ್, ತಮ್ಮ ಹೆಸರು ಏನಂತ ಹೇಳಿದ್ರಿ? ಆಶಿಕ್. ಓಕೆ ಆಶಿಕ್ ಅವರು ಏನ್ ಹೇಳ್ತೀರಾ? ಒಬ್ಬ ಯುವಕ ಒಂದ್ ಕಡೆ ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ದಾರೆ, ಕಲಿತಾ ಇದ್ದಾರೆ, ಇನ್ನೊಂದ್ ಕಡೆ ಝೊಮ್ಯಾಟೊ ಕೆಲಸ ಮಾಡ್ತಾ ಇದ್ದಾರೆ, ಅದರಿಂದ ಬಂದಂತ ಹಣವನ್ನು ಮೂವಿ ಮಾಡ್ತಾ ಇದ್ದಾರೆ. ಅವರು ಶಾಮಿಯಾನ ಕೂಡ ವರ್ಕ್ ಮಾಡ್ತಾರೆ, ಶಾಮಿಯಾನದಲ್ಲಿ ಕೂಡ ವರ್ಕ್ ಮಾಡ್ತಾರೆ, ಅದನ್ನು ಅಲ್ಲಿ ಮೆನ್ಷನ್ ಮಾಡ್ಲಿಲ್ಲ. ಹೌದಾ? ಓಕೆ, ರೈಟ್ 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 ಥ್ಯಾಂಕ್ ಯು. ಏನ್ ಹೇಳ್ತೀರಾ? ಇಂತ ಒಂದು ಹಾರ್ಡ್ ವರ್ಕ್ ಮಾಡ್ಕೊಂಡು ನನ್ನ ಜೀವನದಲ್ಲಿ ಮುಂದೆ ಬರ್ಬೇಕು ಅಂತ ಆಸೆ ಇರುವಂತಹ ಯುವಕನಿಗೆ ಏನ್ ಹೇಳಲಿಕ್ಕೆ ಇಷ್ಟ? ಇವರಿಗೆಲ್ಲ ಸಪೋರ್ಟ್ ಮಾಡ್ಬೇಕು ನಾವು. ಸಪೋರ್ಟ್ ಮಾಡ್ಬಿಟ್ಟು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ಅನ್ನ ಯೂಸ್ ಮಾಡ್ಕೊಂಡು ತುಳು ಇಂಡಸ್ಟ್ರಿ ಆಗ್ಬಹುದು, ಕನ್ನಡ ಇಂಡಸ್ಟ್ರಿ ಆಗ್ಬಹುದು, ಯೂಸ್ ಮಾಡ್ಬೇಕು ಅಂತ ಹೇಳ್ತೇನೆ ನಾನು. ಓಕೆ ರೈಟ್ ರೈಟ್ ಆಶಿಕ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್, ಹರ್ಷಿತ್ ಸೋಮೇಶ್ವರ್ ಒನ್ಸ್ ಅಗೇನ್ ಇನ್ನೊಂದು ರಿವೀಲ್ ಆಯ್ತು. ತಮ್ಮ ಒಂದು ಸಕಲ ಕಲವಲ್ಲಭ ಏನಿದೆ ಕೆಲಸ ಕಾರ್ಯಕ್ಕೆ ಇನ್ನೊಂದು ಹೊಸ ಸೇರ್ಪಡೆ. ಏನ್ ಶಾಮಿಯಾನ ಕೂಡ ಕೆಲಸ ಏನ್ ಕತೆ? ಅದು ನನ್ನ ಫ್ರೆಂಡ್ ದೊಡ್ಡಪ್ಪ ಒಂದು ಶಾಮಿಯಾನಲ್ಲಿ, ಅದ್ ನಾನ್ ಮತ್ತೆ ಅವನ್ನೇ ವರ್ಕ್ ಮಾಡ್ತಿರ್ತೆ ಅದ್ರಲ್ಲಿ. ಅದ್ರಲ್ಲಿ ಫ್ರೀ ಎಲ್ಲದಕ್ಕೆ ಹೋಗ್ತಾ ಇರ್ತೀರಾ? ಓಕೆ, ಇದು ಕೂಡ ಸಿನಿಮಾಕ್ಕೋಸ್ಕರ? ಎಲ್ಲದಕ್ಕೋಸ್ಕರ. ಓಕೆ, ಸಿನಿಮಾಕ್ಕೆ ಬರುವ ತಮ್ಮ ಗರ್ವ ಅನ್ನುವಂತಹ ಸಿನಿಮಾ ಈಗ ರಿಲೀಸ್ ಆಗ್ಲಿಕ್ಕಿದೆ ಮಾರ್ಚ್ 15ರಂದು ಅಲ್ವಾ ರಿಲೀಸ್ ಆಗ್ಲಿಕ್ಕಿದೆ. ಏನ್ ಸಿನಿಮಾ ಏನು ಅಂತ ಹೇಳಿ ಅಂದ್ರೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ತುಳು ಇಂಡಸ್ಟ್ರಿಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮಾಸ್ ಟೆಲಿಫಿಲ್ಮ್ ಬರ್ತಾ ಇದೆ ಅನ್ನುವಂಥದ್ದು ಒಂದ್ ಕಡೆ, ಅಂಡ್ ಇನ್ನೊಂದ್ ಕಡೆ 100ಕ್ಕೂ ಹೆಚ್ಚು ಹಿರಿಯ ಮತ್ತು ಕಿರಿಯ ಕಲಾವಿದರು ಈ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೊಂದ್ ಕಡೆ. ಅಂಡ್ ಟೆಲಿಫಿಲ್ಮ್ ಅನ್ನುವಂಥದ್ದು ಬಂದಾಗ, ತುಳುವಲ್ಲಿ ಅಂತ ಬಂದಾಗ ಅನೇಕ ಚಾಲೆಂಜಸ್ ಇರುತ್ತೆ. ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ದಾರೆ ಅಂಡ್ ಏನು ಈ ಗರ್ವ ಅನ್ನುವಂಥದ್ದು ಚಿತ್ರ? ಎಸ್, ಏನ್ ಹೇಳ್ತೀವಿ? ಗರ್ವ ಅಂದ್ರೆ ಒಂದು ಸಬ್ಜೆಕ್ಟ್ ವೈಸ್ ಬಂದ್ರೆ ಮಾಸ್ ಮೂವಿ ಸರ್. ಒಂದು 1 hour 20 minutes ಇದೆ. 1 hour 20 minutes, 1 hour ಜಾಸ್ತಿ ಇತ್ತು, ಟ್ರಿಮ್ ಮಾಡಿ 1 hour 20 minutes ತಂದಿಟ್ಟಿದೆ. 1 hour 15 minutes ಅಲ್ಲಿ ತಂದಿಟ್ಟಿದೆ. ಸೊ ಮಾರ್ಚ್ 15ಗೆ ರಿಲೀಸ್ ಮಾಡ್ತಿದ್ದೇವೆ ಸರ್. ಮಾರ್ಚ್ 15ಗೆ. ಅದರಲ್ಲಿ ಇಡೀ ಮೂವಿಗೆ ಪೃಥ್ವಿ ಅಂಬರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಕೊಟ್ಟಿದ್ದಾರೆ. ನಮ್ಮ ತುಳು ರತ್ನ ಪೃಥ್ವಿ ಅಂಬರ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದಾರೆ. ಆದ್ಮೇಲೆ 100ಕ್ಕೂ ಜಾಸ್ತಿ ಆರ್ಟಿಸ್ಟ್ ಇದ್ದಾರೆ. 100ಕ್ಕೂ ಜಾಸ್ತಿ ಆರ್ಟಿಸ್ಟ್ ಯೂಸ್ ಮಾಡ್ಕೊಂಡಿದೆ. ಇನ್ನೊಂದು ಹೇಳುದಂದ್ರೆ ಮೂವಿಯಲ್ಲಿ ಸ್ಟಿಲ್ ಶಾಟ್ ಅನ್ನೋದು ನಮ್ಗೆ ನೋಡ್ಲಿಕ್ಕೆ ಸಿಗುದಿಲ್ಲ ಸರ್. ಮೂವಿಯಲ್ಲಿ ಸ್ಟಿಲ್ ಶಾಟ್ಸ್ ಕಮ್ಮಿ, ಲೆಸ್ ಆದಷ್ಟು ಕಮ್ಮಿ. ಆಲ್ಮೋಸ್ಟ್ ಮೂವಿಂಗ್ ಶಾಟ್ಸ್ ಯೂಸ್ ಮಾಡಿದ್ದೇವೆ. ಮೂವಿಂಗ್ ಶಾಟ್ಸ್ ಅಲ್ಲಿ ಯೂಸ್ ಮಾಡಿದೆ. ಒಂದು ಡಿಫ್ರೆಂಟ್ ಆಗಿ ಒಂದು ಮಾಡಿ. ಯಾಕೆ ಮೂವಿಂಗ್ ಶಾಟ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಮಾತು ಹೇಳ್ತಾರೆ. ಮೂವಿಂಗ್ ಶಾಟ್ಸ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನೋಡ್ಲಿಕ್ಕೆ ಆಗಲ್ಲ, ಇರಿಟೇಟ್ ಆಗುತ್ತೆ. ಸ್ಟಿಲ್ ಶಾಟ್ಸ್ ಬೆಟರ್ ಅನ್ನುವಂತ ಮಾತುಗಳು. ಬೆಟರ್ ಅಂದ್ರೆ ಆಲ್ಮೋಸ್ಟ್ ಈಗ ಪ್ರೆಸೆಂಟ್ ಸಿಚುಯೇಷನ್ ಏನಿದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಮೂವಿಂಗ್ ಶಾಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಕೇರಳ ಸ್ಟೈಲ್ ಅಲ್ಲಿ. ರೈಟ್. ಸೊ ನಾವು ಮೂವಿಂಗ್ ಶಾಟ್ಸ್ ಹಾಕೊಂಡಿದ್ದೇವೆ ಕೆಲವು ಇದಕ್ಕೆ ಬೇಕಾದಾಗೆ. ಸೊ ನೀಟಾಗಿ ಬಂದಿದೆ. ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನ್ನದೊಂದು ಆಸೆ. ಓಕೆ 100ಕ್ಕೂ ಹೆಚ್ಚು ಹಿರಿಯ ಕಿರಿಯ ಕಲಾವಿದರು ಟೆಲಿಫಿಲ್ಮ್ ಅಲ್ಲಿ 100ಕ್ಕೂ ಹೆಚ್ಚು ಅಂತ ಬಂದಾಗ ಇನ್ನೊಂದ್ ಕಡೆ ಬರುವಂತದ್ದು ಏನು, ಯಾತಕ್ಕೋಸ್ಕರ, ಯಾಕೆ, ವೈ, ಇಂಟೆನ್ಷನಲಿ ಹಾಕ್ತಾ ಇದೀರಾ ಅಂತ ಹೇಳಿ ಏನ್ ಹೇಳ್ತಾರೆ? ಇಂಟೆನ್ಷನಲಿ ಹಾಕಿದ್ದಾರೆ ಸರ್, ಹಾಕೊಂಡು ಹೋದೆ. ಮತ್ತೆ ಲಾಸ್ಟ್ ಮೂಮೆಂಟ್ ಗೆ ಆರ್ಟಿಸ್ಟ್ ಇದು ನೇಮ್ಸ್ ಆಗ್ತೇವಲ್ಲ ಲಾಸ್ಟ್ ಅಲ್ಲಿ, ಆರ್ಟಿಸ್ಟ್ ನೇಮ್ ಹಾಕುವಾಗ ಲೆಕ್ಕ ಮಾಡುವಾಗ 108 111 ಏನೋ ಬಂತು. ನಂಗೆ ಶಾಕ್ ಆಯ್ತು ಮಾರಿ, ಗೊತ್ತಿಲ್ಲ ಇಷ್ಟು ಜನ ಹಾಕಿದ್ದೀರಾ ಮಾರಿ ಅಂತ. ಮತ್ತೆ ಗೊತ್ತಾಯ್ತು ಡಬ್ಬಿಂಗ್ ಎಲ್ಲ ಇಷ್ಟು ಬಂದಿದ್ದಾರೆ, 111ವರೆಗೆ ಬಂದಿದ್ದಾರೆ. ಆಲ್ಮೋಸ್ಟ್ 111 ಅಂತ ಮೋಸ್ಟ್ಲಿ ನನ್ನ ಪ್ರಕಾರ ಗೊತ್ತಿರೋ 111 ಆರ್ಟಿಸ್ಟ್ ಇದ್ದಾರೆ. 111 ಆರ್ಟಿಸ್ಟ್ಗಳು 11 ಮೋಸ್ಟ್ಲಿ 111 ಅದೇ ಅರೌಂಡ್ 111 108 ಕರೆಕ್ಟ್ ಆರ್ಟಿಸ್ಟ್ ಲೀಸ್ಟ್ ಮಾಡೋ. ನಂಗೆ ಶಾಕ್ ಆಯ್ತು ಮಾರಿ, ರಿಯಲಿ ನಾನು ಇಷ್ಟು ಜನ ಹಾಕಿದ್ದೇನಾ ಅಂತ. ಹಾಗೆ ಎನಿಸಿ ಇರ್ಲಿಲ್ಲ ನಾನು 101 ಇಷ್ಟು ಜನ ಹಾಕಿ ಇದು ಮಾಡ್ತೇವೆ ಅಂತ. ರೈಟ್ ನಿಜವಾಗ್ಲೂ ಕೂಡ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ಮಹೇಶ್ ಅಂತ, ಕೊಲ್ಯದಿಂದ. ಮಹೇಶ್ ಅವರು ಕೊಲ್ಯದಿಂದ. ನಮಸ್ತೆ ಮಹೇಶ್ ಅವರೇ. ನಮಸ್ತೆ. ಎಸ್, ಈ ಹರ್ಷಿತ್ ಸೋಮೇಶ್ವರ ನಿರ್ಮಾಪಕ ನಿರ್ದೇಶಕ, ಈ ಹುಡುಗನ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾವು? ಎಸ್, ತುಂಬಾ ಪ್ರಮುಖ ಪ್ರತಿಭೆ ಅವನು. ಹಾಗೇನೆ ಊರಿನಲ್ಲಿ ನೋಡುವಾಗ ಸಾಮಾನ್ಯ ಯುವಕನಂತಿದ್ದಾನೆ ಅವನು. ಆದ್ರೆ ಅವನ ಪ್ರತಿಭೆಯನ್ನು ಈಗ ಎನಿಸುವಾಗ ನಮ್ಗೇನೆ ಆಶ್ಚರ್ಯ ಆಗ್ತದೆ. ಎಸ್, ಓಕೆ ಎಸ್ ಸರ್, ತಾವೇನ್ ಮಾಡ್ತಾ ಇದ್ದೀರಾ? ನಾನು ಫ್ಲವರ್ ಪರ್ಸನ್. ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಹೌದೌದು. ಓಕೆ, ಒಮ್ಮೊಮ್ಮೆ ಇಂಥ ಯುವಕರು ಇರ್ತಾರಲ್ಲ ಜೀವನದಲ್ಲಿ ಸಾಧನೆ ಮಾಡ, ಇಂತಹ ಯುವಕರು ಇರ್ತಾರಲ್ಲ,
ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು, ನಾನು ಕೆಲಸ ಮಾಡಬೇಕು, ಅದರಿಂದ ಆ ಕೆಲಸದಿಂದ ಬಂದ ಹಣವನ್ನು ನಾನೇನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಉಪಯೋಗ ಮಾಡ್ತಾರಲ್ಲ, ಇಂತಹ ಯುವಕರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಸರ್. ಇನ್ನು ಕೂಡ ನಾವು ಕೂಡ ಅವನ ಒಟ್ಟಿಗೆ ಸಪೋರ್ಟಿವ್ ಆಗಿ ಇರ್ತೇವೆ ನಾವು. ಅವನು ಕೇವಲ ಡೈರೆಕ್ಟರ್ ಮಾತ್ರ ಅಲ್ಲ, ಬೇರೆ ಬೇರೆ ಹಲವಾರು ಪ್ರತಿಭೆಗಳಿವೆ ಅವನ ಹತ್ರ. ಏನಿದೆ ಸರ್? Acting ಕೂಡ ಮಾಡ್ತಾನೆ. ಮತ್ತೆ ಹೀಗೆ ಸಾಮಾನ್ಯ ಅಂದ್ರೆ ಮೊನ್ನೆ ನಮ್ಮ ಕ್ಯಾಟ್ರಿಂಗ್ ಇತ್ತು, ಒಮ್ಮೆ ಬಂದಿದ್ದ, ನಮ್ಮ ಫ್ಯಾಮಿಲಿ ಇದೆ ಇತ್ತು. ಆಗ ನಾನು ತುಂಬಾ ಅವನಿಗೆ ಹೇಳಿದ್ದೇನೆ, ಅವನು ಖಾಲಿ ಕ್ಯಾಟ್ರಿಂಗ್ ಅಲ್ಲಿ ಇದು ಸರ್ವ್ ಮಾಡ್ತಿದ್ದಾನೆ, ಆದ್ರೆ ಅವನು ಪ್ರತಿಭೆ ತುಂಬಾ ಇದೆ ಒಂದು. ಅಂದ್ರೆ ಅವ್ರಿಗೆ ಕೇಳಿ ಆಶ್ಚರ್ಯ ಆಯ್ತು. ಅಂದ್ರೆ ನೋಡ್ಲಿಕ್ಕೆ ಸಾಮಾನ್ಯ ಯುವಕನಂತಿದ್ದಾನೆ, ಮಾತ್ರ ಅವನ ಪ್ರತಿಭೆ ಅಂದ್ರೆ ಗುರುತಿಸಿಗೆ ತುಂಬಾ ಇದೆ ಅವನ ಹತ್ರ. ಕೇವಲ ಅವನು ಶಾಮಿಯಾನ ಹಾಗೂ ಇದನ್ನು ಯಾವುದು ಏನು ಕೆಲವು ಮಾಡ್ತಿದ್ದಾನೆ, ಅದ್ರೊಟ್ಟಿಗೆ ಇನ್ನೂ ಹಲವಾರು ಮಾಡ್ತಿದ್ದಾನೆ. ಮತ್ತೆ ಹೇಳಿಕೆ ತುಂಬಾ ಇದೆ ಅವನ ಬಗ್ಗೆ. ಥ್ಯಾಂಕ್ ಯು ಸರ್. ಎಸ್, ಇದು ಹರ್ಷಿತ್ ಅವರು ಒಂದ್ ಕಡೆ ಶಾಮಿಯಾನ ಕೆಲಸ ಮಾಡ್ತಾರೆ, ಕ್ಯಾಟರಿಂಗ್ ಹೋಗ್ತಾರೆ, ಇನ್ನೊಂದ್ ಕಡೆ ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ನಿರ್ಮಾಪಕನೂ ಆಗಿದ್ದಾನೆ, ನಿರ್ದೇಶಕನೂ ಆಗಿದ್ದಾನೆ, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಇರುವಂಥದ್ದು ಇಷ್ಟೇ, ಸಿನಿಮಾ ಅನ್ನುವಂತಹ ಒಂದು ಕ್ರೇಜ್ ಏನಿದೆ, ಸಿನಿಮಾ ಅನ್ನುವಂತಹ ಒಂದು ಕನಸೇನಿದೆ, ಇದ್ರಲ್ಲಿ ನಾನೇನಾದ್ರೂ ಸಾಧನೆ ಮಾಡಬೇಕು ಅನ್ನುವಂಥದ್ದು. ಅನೇಕ ನಿರ್ಮಾಪಕರ ಜೊತೆ ಹೋದೆ, ಆದರೆ ಎಲ್ಲೂ ಕೂಡ ರೆಸ್ಪಾನ್ಸ್ ಸಿಗ್ಲಿಲ್ಲ, ಸರಿಯಾಗಿರುವಂಥ ರಿಸಲ್ಟ್ ಸಿಗ್ಲಿಲ್ಲ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಅವರೇ ಬಂಡವಾಳ ಹಾಕಿ ಚಿತ್ರ ಮಾಡ್ತಾ ಇದ್ದಾರೆ, ಗರ್ವ ಅನ್ನುವಂತಹ ಚಿತ್ರ. ಎಸ್ ಸರ್, ಚಿತ್ರದ ಬಜೆಟ್ ಎಷ್ಟು, ಏನ್ ಕತೆ ಅನ್ನುವಂಥದ್ದು, ಅಂದ್ರೆ ತಾವು ಉಳಿತಾಯ ಮಾಡಿದಿರಾ, ಕೆಲಸ ಮಾಡಿದಿರಾ, ಈ ಚಿತ್ರಕ್ಕೆ ಹಾಕಿದ್ದೀರಾ, ಏನ್ ಬಜೆಟ್ ಏನಾಗಿದೆ? ಬಜೆಟ್ ಒಂದು ನಿಯರ್ಲಿ ರಿಲೀಸ್ ಸೇರಿ ಒಂದು 3 ವರೆಗೆ ಬರುತ್ತೆ ಸರ್. 3 lakhs ವರೆಗೆ ಪ್ರಮೋಷನ್ ರಿಲೀಸ್ ಎಲ್ಲ ಸೇರಿ 3 lakhs ವರೆಗೆ ಬರುತ್ತೆ. 3 lakhs ವರೆಗೆ ಬರುತ್ತೆ. ಅಂದ್ರೆ ಪ್ರಮೋಷನ್ಸ್ ಎಲ್ಲ ಸೇರೋ ಕಷ್ಟ ಆಗುತ್ತೆ. ಒಂದು ನಿಯರ್ಲಿ ಒಂದು 7 ಸೆಂಟ್ರಲ್ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಇದ್ದೇವೆ. ಆಸ್ ಸೂನ್ ಆಸ್ ಮಂಗಳೂರು ಆದ್ಮೇಲೆ ಚೇಂಜ್ ಮಾಡ್ತಾ ನೆಕ್ಸ್ಟ್ ಮಣಿಪಾಲ್ ಹೋಗ್ತಿದ್ದೇವೆ, ಒಂದು 2 weeks ಬಿಟ್ಟು ಮಂಗಳೂರು ಆದ್ಮೇಲೆ. ನೆಕ್ಸ್ಟ್ ಬೆಲ್ಮಾಣ್, ಕಿನ್ನಿಗೋಳಿ, ಅದಾದ್ಮೇಲೆ ನಮ್ದು ಪುತ್ತೂರು, ಉಡುಪಿ, ಮೈಸೂರು ಸೈಡ್, ಬ್ಯಾಂಗ್ಳೂರು ಒಂದು ಏಪ್ರಿಲ್ ಲಾಸ್ಟ್ ಅಂದಾಜಿಗೆ ನೋಡ್ತಿದ್ದೇವೆ. ಬೆಂಗಳೂರಲ್ಲೂ ಕೂಡ ಹಾಕುವಂತ ಬೆಂಗಳೂರಲ್ಲಿ ಪ್ಲಾನ್ ಮಾಡಿದೆ, ಅಲ್ಲಿ ಮಾತಾಡಿ ಎಲ್ಲ ಇಟ್ಟಿದೆ ಬೇಕಾದಾಗಿ. ಇದು ಕನ್ನಡದಲ್ಲಿ ಬರುತ್ತಾ, ತುಳುವಲ್ಲಿ ಬರುತ್ತಾ? ಇಲ್ಲ ಸರ್, ಇದು ತುಳು ಮೂವಿ. ಅಲ್ಲಿ ನಮ್ಮ ತುಳು ಆಡಿಯನ್ಸ್ ಇದ್ದಾರಲ್ಲ ಸರ್, ಅವರನ್ನೆಲ್ಲ ಮಾತಾಡಿ ಇದ್ ಮಾಡಿದೆ. ಅಂದ್ರೆ ಮೂವಿಗೆ 3-4 ಲ್ಯಾಂಗ್ವೇಜ್ ಉಂಟು ಮೂವಿ, ಅರ್ಥ ಆಗುತ್ತೆ. ನಾರ್ಮಲ್ ಯಾರು ನೋಡಿದ್ರೆ ಅರ್ಥ ಆಗುತ್ತೆ, ಲ್ಯಾಂಗ್ವೇಜ್ ಬೇರೆ ಬರಲ್ಲ, ಅರ್ಥ ಆಗುತ್ತೆ. ಸೊ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೇವೆ. ಓಕೆ ಹಾಗಾದ್ರೆ 7 ಸೆಂಟರ್ಗಳಲ್ಲಿ ರಿಲೀಸ್, 7 ಜಾಸ್ತಿ ಉಂಟು ಸರ್ ಸೆಂಟರ್. ಅರೌಂಡ್ ನಾವು ಪ್ಲಾನ್ ಮಾಡಿದ ಪ್ರಕಾರ ಇಷ್ಟು ಮೇನ್ ಸೆಂಟರ್ಸ್ ಅಂತ ಉಂಟು. ಮತ್ತೆ ಇನ್ನು ನೋಡ್ಬೇಕು, ಬಾಂಬೆಯಲ್ಲಿ ಒಂದು ಸ್ವಲ್ಪ 50-50 ಮಾತಾಡ್ತಿದ್ದೇವೆ ಅಂತ, ಕರೆಕ್ಟ್ ಶೂರ್ ಆಗಿಲ್ಲ. ಸೊ ಶೂರ್ ಆದ ಕೂಡಲೇ ನಾನು ಏನಂತ ಹೇಳ್ತೇವೆ, ಆದಷ್ಟು ಬೆಳಿತೀರಾ ನೀವು, 100% ಆಗಿ ಬೆಳಿತೀರಾ, ನೋ ಡೌಟ್ ಇನ್ ದಟ್. ನಿಜವಾಗ್ಲೂ ಕೂಡ ಯುವಕ ಮಾತಾಡ್ತಾ ಇದ್ದಾನೆ, ಮಾತನಾಡುವಾಗ ಏನು ಒಂದು ಕಾನ್ಫಿಡೆಂಟ್ ಲೆವೆಲ್ ಇದೆಯಲ್ಲ, ಒಂದು ಆತ್ಮವಿಶ್ವಾಸ ಅನ್ನುವಂಥದ್ದು ಏನಿದೆಯಲ್ಲ, ಧೈರ್ಯ ಅನ್ನುವಂಥದ್ದು ಏನಿದೆಯಲ್ಲ, ಇದು ನೋಡುವಾಗ ಗೊತ್ತಾಗುತ್ತೆ. ಮೆಚ್ಚುವಂಥದ್ದು. ಎಲ್ಲೋ ಒಂದ್ ಕಡೆ ತುಳು ಇಂಡಸ್ಟ್ರಿ ಬೆಳೀತಾ ಇದೆ, ಅಂಡ್ ಇಂತಹ ಯುವಕರು ಮುಂದೆ ಬರಬೇಕು, ಇಂತಹ ಯುವಕರು ಇನ್ನಷ್ಟು ಕೂಡ ಬೆಳಿಬೇಕು, ಅಂಡ್ ಆವಾಗ ಮಾತ್ರ ತುಳು ಇಂಡಸ್ಟ್ರಿಲಿ ಒಳ್ಳೆಯ ಚಿತ್ರಗಳು ಬರುತ್ತೆ, ಚಲನಚಿತ್ರಗಳು ಬರುತ್ತೆ. ಅಂಡ್ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ, ಮೇಡಮ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಕೇಳ್ತಾ ಇದೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಯಶಸ್ಮಿತಾ ಅಂತ. ಯಶಸ್ಮಿತಾ? ಹೌದು, ನಮಸ್ತೆ. ಕಾಲ್ ಮಾಡ್ತಿದ್ದೆ, ಕೋಟೆ ಕಣೆಯಿಂದ. ಮೇಡಮ್ ನಮಸ್ತೆ. ಎಸ್, ಹರ್ಷಿತ್ ಅವರು ಇದ್ದಾರೆ, ಏನ್ ಹೇಳ್ತೀರಾ? ಹರ್ಷಿತ್ ಅವರು ಅಂದ್ರೆ ನಮ್ದೇ ಶಾಮಿಯಾನ ಬಿಸ್ನೆಸ್ ಇರುದು. ಅವನು ಒಂದು PU ಇಂದ ಸ್ಟಾರ್ಟ್ ಮಾಡಿದ್ದಾನೆ ಇಲ್ಲಿ ಕೆಲಸಕ್ಕೆ ಬರ್ಲಿಕ್ಕೆ. ಒಂದು ತುಂಬಾ ಹಾರ್ಡ್ ವರ್ಕ್ ಅದಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ PU ಅಲ್ಲಿ ಕೂಡ ಅಂದ್ರೆ ನಂದು ಇನ್ನೊಬ್ಬ ಕಸಿನ್ ಇದ್ದಾನೆ, ಒಂದು ಫ್ರೆಂಡ್ ಇವ, ಅವರೊಂದು ಟೀಮ್, ಅಂದ್ರೆ ಅವನ ಟೀಮ್ ಅಲ್ಲಿ ನನ್ನ ಕಸಿನ್ ಕೂಡ ಇದ್ದಾನೆ. ಆ ಮೂವಿಯ ಶಾರ್ಟ್ ಮೂವಿ ಎಲ್ಲ ಮಾಡ್ತಾರಲ್ಲ ಅದ್ರಲ್ಲಿ. ಸೊ ಅವನದ್ರ ಇಂದ ಇವನು PU ಇಂದ ಕೂಡ ಬರ್ತಿದ್ದ ನಮ್ದು ಕೆಲಸಕ್ಕೆ. ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಅಲ್ಲ, ಒಳ್ಳೆ ಮಾಡಿ ಕೆಲಸ. ಇವರು ಬಂದ್ರೆ ನನ್ನ ಅಪ್ಪನಿಗೆ ಟೆನ್ಷನ್ ಇಲ್ಲ, ಅವರೇ ಮಾಡ್ತಾರೆ ಎಲ್ಲ ಕೆಲಸ, ಅಷ್ಟು ಎಕ್ಸ್ಪರ್ಟ್ ಇದ್ದಾರೆ ಶಾಮಿಯಾನದಲ್ಲಿ ಕೂಡ. ಅಂದ್ರೆ ನಾವು ಸಹ ಹೇಳ್ತಿದ್ವಿ, ಅವನು ಇಷ್ಟು ದುಡಿತಾನೆ, ಅದನ್ನ ಯಾಕೆ ಸುಮ್ಮನೆ ಅದು ಮೂವಿಗೆಲ್ಲ, ಅಂದ್ರೆ ಶಾರ್ಟ್ ಮೂವಿ ಮಾಡ್ತಿದ್ದ, ಅದು ಹಾಕ್ತಾರೆ, ತುಂಬಾ ಖರ್ಚು ಮಾಡ್ತಾರೆ ಹಾಗೆ ಹೇಳ್ತಿದ್ವಿ. ಬಟ್ ಅವನ ಅಚೀವ್ಮೆಂಟ್ ನೋಡಿ ಮತ್ತೆ ನಮ್ಗೆ ಆಯ್ತು, ಅಂದ್ರೆ ಅವನೊಂದು ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಡೈರೆಕ್ಟರ್, ಅಂದ್ರೆ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಅಚೀವ್ ಮಾಡ್ತಾನೆ ಅಂತ.
ಸೊ ಹಾಗೆ ಆಗಿದೆ ಈಗ. ಎಸ್ ಸರ್, ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಒಳ್ಳೆಯ ಮಾತುಗಳು ಹೇಳಿದ್ರಿ. ನಾನು ಕಂಗ್ರಾಟ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತಾವು ಹೇಳಿರುವಂತಹ ಮಾತುಗಳು ಎಲ್ಲವೂ ಕೂಡ ಸತ್ಯವೂ ಕೂಡ ಹೌದು. ಮಾತಾಡಬೇಕು, ಚಲನಚಿತ್ರ ಮಾಡಬೇಕು, ಬೆಳೀತಾ ಇದ್ದಾರೆ ಯುವಕರು. ಈ ಸಂದರ್ಭದಲ್ಲಿ ಮೂವಿ ಅಂತ ಬಂದಾಗ ಕ್ರೇಜ್, ಹುಚ್ಚು ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ನಾವು ಮೂವಿ ಮಾಡ್ಬೇಕು, ಇದಕ್ಕೆ ಹಣ ಹಾಕ್ಬೇಕಂತ ಬಂದಾಗ ಅನೇಕ ಜನರು ಹೇಳ್ತಾರೆ, ಅಡೆತಡೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾಕೆ ಬೇಕಾ, ಯಾಕೆ ಮಾಡ್ತೀರಾ ಅನ್ನುವಂಥದ್ದು ಅನೇಕ ಅಡೆತಡೆಗಳು ಬರುತ್ತೆ. ಈ ಸಂದರ್ಭದಲ್ಲಿ ನಾನು ಮಾಡ್ಬೇಕು ಅಂತ ಹೊರಟಿದ್ದಾನೆ ಈ ಹರ್ಷಿತ್ ಅವರಿದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ನಾನು ರಾಕೇಶ್ ಮಂಗಳದೇವಿ ಮಾತಾಡುದು. ರಾಕೇಶ್ ಮಂಗಳದೇವಿಂದ. ನಮಸ್ತೆ ಸರ್, ದಯಮಾಡಿ ತಮ್ಮಿಂದ ದೊಡ್ಡ ಹೆಲ್ಪ್ ಆಗ್ಬೇಕಿತ್ತು. ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕಾಗಿತ್ತು. ರಾಕೇಶ್ ಮಂಗಳದೇವಿ ಮಾತಾಡುದು. ಎಸ್ ಸರ್, ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕಾಗಿತ್ತು. ದೊಡ್ಡ ಸಹಾಯ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕಾಗಿತ್ತು. ದೊಡ್ಡ ಸಹಾಯ ತಮ್ಮ ಕಡೆಯಿಂದ ನಮ್ಗೆ. ಆಯ್ತಾಯ್ತಾಯ್ತು. ಎಸ್, ಬೇಗ ಬೇಗ ಬೇಗ. ಹಲೋ ಹಲೋ. ರೈಟ್ ಸರ್, ರೈಟ್ ಸರ್. ರಾಕೇಶ್ ಅವರೇ ಮಾತಾಡಿ. ರಾಕೇಶ್ ಮಂಗಳದೇವಿ ಮಾತಾಡ್ತೀನಿ. ಮಾತಾಡಿ ಸರ್. ಹರ್ಷಿತ್ ಅವರ ಫ್ರೆಂಡ್ ಅಲ್ವಾ? ಆಯ್ತಾಯ್ತು. ಓಕೆ, ಮಾತಾಡಿ ಸರ್, ಮಾತಾಡಿ. ಏನ್ ಹೇಳ್ತೀರಾ ತಮ್ಮ ಒಂದು ಫ್ರೆಂಡ್ ಮಾಡಿರುವಂತಹ ಒಂದು ಸಾಧನೆ? ಎಸ್ ಎಸ್. ಹರ್ಷಿತ್ ಸೋಮೇಶ್ ಸರ್ ಮಸ್ತ್ ಖುಷಿ ಆಗುಂಡು ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅದೇ ನಲ್ಲ ಆಪಿ ಎದುರು ಬರೋಡು ಅಂಚನೆ ಕನ್ನಡ ಫಿಲ್ಮ್ ಐಟ್ ನೆಟ್ ಮಸ್ತ್ ಮಲ್ಪೋಡು. ಖಂಡಿತ ನಿಖಿಲ ಮಾತ ಆಶೀರ್ವಾದ ಎಲ್ಲ ಸಪೋರ್ಟ್ ಮಸ್ತ್ ಉಂಡು. ನಲ್ಲ ಮಸ್ತ್ ಅದ್ ನಿಖಿಲ ಮಾತ ಆಶೀರ್ವಾದ ಖಂಡಿತ ಮನ್ಪೋಲ್ಲ. ಸರಿ ಅವೇ ತಿಳಿಸ್ದು ಟ್ರೈಲರ್ ಮದ ಹೆಡ್ಡೆ ಹಾಕ್ತೀನಿ ಮಸ್ತ್. ಥ್ಯಾಂಕ್ ಯು ಮಸ್ತ್ ಹೆಡ್ಡೆ ಹಾಕ್ತೀನಿ ನಲ್ಲ ಅವೇ ಮಾಡುದು ಈತು ಪರ ಮಾತಾಡ್ತೇವೆ. ಥ್ಯಾಂಕ್ ಯು ಅಣ್ಣ. ರೈಟ್ ಥ್ಯಾಂಕ್ ಯು ರಾಕೇಶ್, ಥ್ಯಾಂಕ್ ಯು. ಎಸ್, ಇದು ರಾಕೇಶ್ ಅವರ ಮಾತುಗಳು. ನಿಮ್ಮ ಫ್ರೆಂಡ್ ಅಂತ ಹೇಳಿದ್ರು. ಇದು ಒಬ್ಬ ಯುವಕ ಈ ಸಂದರ್ಭದಲ್ಲಿ ಸಾಧನೆ ಮಾಡ್ಬೇಕಂತ ಬಂದಾಗ ಅವನ ಫ್ರೆಂಡ್ ಸರ್ಕಲ್ ಅನ್ನುವಂಥದ್ದು ದೊಡ್ಡ ಇಂಪಾರ್ಟೆಂಟ್ ಅನ್ನುವಂಥ ಥಿಂಗ್ಸ್ ಅನ್ನೋದನ್ನ ಮಾತು ಹೇಳ್ತಾರೆ. ಫ್ರೆಂಡ್ ಸರ್ಕಲ್ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಅಥವಾ ಅವರು ಪವರ್ ಕೊಡುವಂತವರಾಗಿದ್ರೆ, ಒಳ್ಳೆಯ ಮನಸ್ಸಿನವರಾಗಿದ್ರೆ ಸಾಧನೆ ಮಾಡ್ಬೋದು ಅನ್ನೋದು. ತಮ್ಮ ಫ್ರೆಂಡ್ ಸರ್ಕಲ್ ಯಾವ ರೀತಿ? ನಮ್ದಂದ್ರೆ ಲಾಸ್ಟ್ ಪ್ರಾಜೆಕ್ಟ್ ಕಮಲಗಾಗಿ ಸೋಮೇಶ್ವರದಲ್ಲಿ ನಮ್ಮೊಂದು ಗ್ರೂಪ್ ಉಂಟು ಸರ್, SFC ಅಂತ. ಅಲ್ಲಿ ಒಂದು ಮಾತು ಹೇಳಿದೆ, ಅಣ್ಣ ಹೀಗೆ ಮಾಡ್ತಿದ್ದೆ ನನ್ನ, ನಂಗೆ ಸಪೋರ್ಟ್ ಬೇಕು ಅಂತ. ಬೋರ್ಡ್ ಚಾನಲ್ ನಾವು ಮಾಡ್ತೇವೆ, ಸಪೋರ್ಟ್ ಮಾಡ್ತೇವೆ. ಆದ್ಮೇಲೆ ನಮ್ದಲ್ಲಿ ರಾಹುಲ್ ಅನ್ನ, ಅದು ನಿವೇಶನ್ ಎಲ್ಲ ಇದ್ದಾರೆ ಕೆಲವರು ನಮ್ಮ ಊರಲ್ಲಿ. ಅಣ್ಣ ಇಂಚೆ ವರ್ಕ್ ಅಂತಂದ್ರೆ ಆ ಮನ್ಪು ನಿಕ್ಲೆ ಕ್ಯಾನು ಇಲ್ಲ, ತಾಲ ಬೋರ್ಡ್ ಹೆಚ್ಚಿನ ಕ್ಯಾನು ಇಲ್ಲ. ಹಾಗೆ ಸ್ವಲ್ಪ ನಂಗೆ ಊರಲ್ಲಿ ಧೈರ್ಯ, ಫ್ರೆಂಡ್ ಸರ್ಕಲ್ ಇದ್ದಾರೆ. ಆದ್ಮೇಲೆ ಶೇರ್ ಆಗುತ್ತೆ ಹಾಕೊಂಡು ಒಂದ್ ಕಾಸು ಇನಿ ಬರ್ಪುಣ ಎಲ್ಲ ಬರ್ಪುಣ ಕಾಸು ತೂತು ನೋಡಿ ಕೂತ್ಕೊಂಡ್ರೆ ಆಗ್ಲಿಲ್ಲ. ಅದು ಪಬ್ಲಿಸಿಟಿ ಎಲ್ಲ ನೋಡ್ತಾ ಸಪೋರ್ಟ್ ಇದ್ದಾರೆ ಆಲ್ಮೋಸ್ಟ್ ಊರಲ್ಲಿ ಎಲ್ಲ ಸಪೋರ್ಟ್ ಇದೆ. ಏನು ಗ್ರೂಪ್, ತಮ್ಮ ಗ್ರೂಪ್ ಹೇಳಿದ್ರೆ SFC ಅಂತ. SFC. ಓಕೆ, SFC ಅನ್ನುವಂತಹ ಒಂದು ಸಂಘ ಇದೆ, ಗ್ರೂಪ್ ಇದೆ. ಇವರು ಹರ್ಷಿತ್ ಅವರಿಗೆ ಸಹಾಯ ಮಾಡಿದ್ದಾರೆ ಅನ್ನೋಂಥದ್ದು ಅವರು ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಎಸ್, ನಾನು ಕೂಡ SFC ಅನ್ನುವಂತಹ ಗ್ರೂಪ್ ಏನಿದೆ, ಹ್ಯಾಟ್ಸ್ ಆಫ್ ಸರ್ ತಮಗೆ, ಥ್ಯಾಂಕ್ ಯು. ಯಾಕಂದ್ರೆ ಇಂತಹ ಯುವಕರು ಏನ್ ಹೇಳ್ತಾರೆ, ಇವರು ಮುಂದೆ ಬರ್ತಾರೆ ಅಂತ ಬಂದಾಗ ತಾವುಗಳು ಮಾಡಿರುವಂತಹ ಸಹಾಯ, ತಾವುಗಳು ಕೊಟ್ಟಿರುವಂತಹ ಪ್ರೋತ್ಸಾಹ, ಅದರಿಂದ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ತಾವು ಅವತ್ತು ಪ್ರೋತ್ಸಾಹ ಕೊಟ್ಟಿದ್ದರಿಂದ ಮಾತ್ರ ಇವತ್ತು ಹರ್ಷಿತ್ ಅವರು ಇನ್ನೂ ಬೆಳಿಬೇಕು ಅನ್ನುವಂತಹ ಒಂದು ಹಠ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ರ? ಶಾಂತಿ ಕವತರ್. ಶಾಂತಿ ಕಬತರಿಂದ. ನಮಸ್ತೆ ಶಾಂತಿ ಮೇಡಮ್. ಎಸ್, ಮಾತಾಡಿ ಶಾಂತಿ ಅವರೇ. ನಮಸ್ಕಾರ. ಎಲ್ಲಿಯ ಪ್ರಾಯದ ಒಂಜಿ ಯುವ ಜವನತೆ ಮಾದರಿಯನ ಈ ಹುಡುಗೆ ಏಪಲ ನಾತು ಈ ಸಿನಿಮಾ ರಂಗೋಡು ದುಂಬು ಬತ್ತದು ಜವನೆರೆ ಪುರ ಮಾದರಿ ಆವಡು ಉಂಡು. ಅಂಚೆನ ಪ್ರತಿ ಒಂಜಿ ಸಿನಿಮಾ ಮಲ್ತದು ಆಯನ ನಾತು ಬುಲೆಯೋಡು ಹರ್ಷಿತ್. ಹಲೋ, ಮೇಡಮ್. ಅಂಚ ನನಾದು ಬುಲೆದು ನಮ್ಮ ಆ ಆಣನನು ಆ ಯುವಕ ಅವನೇನು ಬಾಲೆಯನ್ನು ನನಾತು ನಮ್ಮ ಬುಲೆ ಪವನನ್ ಚಪ್ಪೋಡು ನಮ್ಮ ఆయన ಸಿನಿಮಾನು ಪ್ರತಿ ಒಂದು ಸಿನಿಮಾ ಕನ್ನಡ ಅವಡು ಬೇತೆ ಯಾವ ಒವ್ವೇ ಭಾಷೆದ ಸಿನಿಮಾ ಆಯ ಮಲ್ಪುನಂಚ ಅದು ನಮ್ಮ ಅವೇನ್ ತೂದು ಬಾಲೆ ಎನ್ಕರೇಜ್ ಮಲ್ಪುನಂಚ ನಮ್ಮ ಒಪ್ಪೋಡು ಮಾತಿರ್ಲ. ಸಮಾಜ ಜೋಕುಲು ಪೂರ ಹೋಲಿ ಹಾಳು ಮಲ್ತದು ಮಲ್ಪು ಇಂಚಿನ ಯುವಕೆ ಆಯ ಬೇಲೆ ಮಲ್ತದ್ದು ತಾನೇ ತನ್ನ ಕೈಟಿ ಕಾಸನ್ನು ಮಲ್ತದ್ದು ಮಲ್ಪನ ಬಾರಿ ಒಂಜಿ ನಮ್ಮ ಗ್ರೇಟ್ ಒಂದು ಪನೋಲಿ ಅಂಚನೆ ಒಂಜಿ ಶುಭ ಹಾರೈಕ್ಲೆ ಪಂಚ. ಓಕೆ ಮೇಡಮ್, ಥ್ಯಾಂಕ್ ಯು. ಬಾರಿ ಪೊರ್ಲುದ ಅರ್ಥಪೂರ್ಣമായ ನೆಂಚಿನ ಪಾತ್ರ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಹರ್ಷಿತ್, ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಇಂತಹ ಒಂದು ಮಾತುಗಳು ತಮ್ಗೆ ಬರ್ತಾ ಇದೆ, ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ, ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತದೆ ಸರ್ ಇದು ಕೇಳುವಾಗ. ಅಂದ್ರೆ ಇಂಥ ವರ್ಡ್ಸ್ ನಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ ಸರ್. ಇನ್ನು ಮಾಡುವ ಅಂದ್ರೆ ಜೋಶ್ ಕೊಡುತ್ತೆ. ಮನಪಲ್ಲಿ ಅಲ್ಲಿ ಕಿಕ್ ಕೊಟ್ಟು ಆ ಟೈಪ್ ಬರುತ್ತೆ. ಓಕೆ, ಏನಾದ್ರೂ ಒಂದು ಮಾಡಬಹುದು, ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಮೇನ್ ಆಗಿ ಕೇಳಬೇಕಾಗಿರುವಂಥದ್ದು, ತಾವು ಕೆಲಸ ಮಾಡ್ತೀರಾ,
ಉಳಿದಂತ ಹಣದಿಂದ ಸಿನಿಮಾ ಮಾಡಬೇಕು ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಚಾಲೆಂಜಸ್ ಅಂತ ಬಂದಾಗ ವೆರಿ ಚಾಲೆಂಜಸ್, ನನಗೆ ಬೇಡ ಅನ್ನುವಂಥದ್ದು ಎಲ್ಲಾದ್ರೂ ಆಗಿತ್ತಾ? ಈ ಫೀಲ್ಡ್ ಬೇಡ ಆಗಿತ್ತು, ನಾನು ಬಿಟ್ಟು ಹೋಗ್ತೇನೆ, ಬೇಡ ಅನ್ನುವಂಥದ್ದು, ಬೇಕಿಲ್ಲ ಅನ್ನುವಂಥದ್ದು? ಎಸ್, ಬೇಡ ಅಂತ ಆಗಿದೆ ಸರ್ ಸುಮಾರು ಸತಿ, ಅಂದ್ರೆ ಸುಮಾರು ಸಲ. ಎಸ್, ಇದೇ ಸೇಮ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಆಗಿ ದುಶ್ಮನ್ ಕಾಯ ಅಂತ ಕೇಳಿದ್ರೆ ಊರು ತುಂಬಾ ನನ್ ಜನ ಇರ್ತಾರೆ, ಅಂದ್ರೆ ಎದುರು ಬರ್ರವಲ್ಲಿ ಆಂಚೆ ಎದುರು ಬರ್ಬೇಕು, ಹಾಗೆ ಸುಮಾರು ಆಟ ಆಡಿದ್ದಾರೆ ತುಂಬಾ. ಅದನ್ನೆಲ್ಲ ನಾವು ನೋಡಿ ಕೂತ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ಅಂತವ್ರಿದ್ರೆ ನಾವು ಮುಂದೆ ಬರ್ಬೇಕು ಅಂತ ನಮ್ಗೆ ಹಠ ಬರುತ್ತೆ. ಅಷ್ಟೇ ಒಂದು ಪ್ರಾಬ್ಲಮ್ ಆಯ್ತು ಸರ್, ಅಂದ್ರೆ ಫೈಲ್ ಮಿಸ್ ಆಯ್ತು ನಮ್ದು. ಶೂಟಿಂಗ್ ಆದ ಆಲ್ಮೋಸ್ಟ್ 90% ಶೂಟಿಂಗ್ ಆಗಿದೆ, ಎಲ್ಲ ಫೈಲ್ ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ. ಹಾರ್ಡ್ ಡಿಸ್ಕ್ ಕರಪ್ಟ್ ಆಯ್ತು. ಹೇಗೆ ಆಗ್ಬೇಕು ಸರ್ ನಮ್ಗೆ? ಒಂದೂವರೆ ವರ್ಷದಿಂದ ವರ್ಕ್ ಮಾಡಿದ ಹಾರ್ಡ್ ಡಿಸ್ಕ್ ಸರ್, ಹೇಗೆ ಮುಖ ತೋರಿಸುದು? ಆಲ್ಮೋಸ್ಟ್ ಫುಲ್ ತುಳುನಾಡಲ್ಲಿ ಆಲ್ಮೋಸ್ಟ್ ಆಗ ರೀಚ್ ಆಗಿತ್ತು ಸರ್, ನಮ್ದು ಪೋಸ್ಟರ್ ಎಲ್ಲ ರೀಚ್ ಆಗಿದೆ, ಎಲ್ಲರಿಗೆ ಗೊತ್ತಾಗಿದೆ ಹೀಗೆ ಮೂವಿ ಬರ್ತುಂಟು, ಹಾರ್ಡ್ ಡಿಸ್ಕ್ ಕರೆಕ್ಟ್ ಆಗಿದೆ, ನಮ್ದು ಫೈಲ್ ಇಲ್ಲದೆ ನಾ ಎಂತ ತೋರಿಸುದು, ನಾ ಹೇಗೆ ಮುಖ ತೋರಿಸುದು? ನನಗೆ ಫುಲ್ ಬ್ಲ್ಯಾಂಕ್ ಆಗಿದೆ ಸರ್, ಎಂತ ಮಾಡೋದು? ನಾನು ಊರು ಬಿಟ್ಟು ಹೋಗ್ಬೇಕು, ಆಗೆಲ್ಲ ತಿಂಗ್ ಬಂದೆ, ಊರು ಬಿಟ್ಟು ಹೋಗ್ಬೇಕಾ, ಈಗ ಎಂತ ಮಾಡೋದು, ಮುಖ ಹೇಗೆ ತೋರಿಸುದು? ಲಾಸ್ಟಿಗೆ ರಿಕವರಿ ಸೆಂಟರ್ಸ್ಗೆ ಕಾಲ್ ಮಾಡಿದೆ. ಆಲ್ಮೋಸ್ಟ್ ದೊಡ್ಡ ದೊಡ್ಡ ರಿಕವರಿ ಮಲ್ಟಿನ್ಯಾಷನಲ್ ಅಲ್ಲಿಗೆಲ್ಲ ಕಾಲ್ ಮಾಡಿದೆ. ಮ್ಯಾಂಗ್ಳೂರಲ್ಲಿ ಮಾಡಿದೆ, ಮ್ಯಾಂಗ್ಳೂರ್ ನಮಗೆ ರೀಚ್ ಆಗಲಿಲ್ಲ ಸರ್ ಯಾವುದು ರಿಕವರಿ ಸೆಂಟರ್. ಮ್ಯಾಂಗ್ಳೂರಲ್ಲಿ ನಮಗೆ ಬೇಕಾದ ಟೆಕ್ನಿಕಲ್ ಪವರ್ ಇರಲಿಲ್ಲ. ಅವರು ಹೇಳ್ತಿದ್ರು ಈ ರಿಸ್ಕ್ ದೆ ಪೋರ ಏನ್ರೆ ಮಂತು ಕೊರ್ಪಾನೆ. ನಾನು ಹೇಗೆ ಮಾಡುದು ಸರ್, ಇಷ್ಟು ಕಷ್ಟಪಟ್ಟು ಮಾಡಿದ್ದು. 100% ಯಾರು ಶೂರ್ ಕೊಡ್ತಿಲ್ಲ. ಮಂಗಳೂರು ಮೇನ್ ಸೆಂಟರೇ. ಅದಾದ್ಮೇಲೆ ಚೆನ್ನೈಗೆ ಕಾಲ್ ಮಾಡಿದ್ವಿ, ಕೊಯಂಬತ್ತೂರು ಕಾಲ್ ಮಾಡಿದ್ವಿ, ಎಲ್ಲ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಮಾಡಿ. ಲಾಸ್ಟಿಗೆ ಒಂದು ಸ್ಟೆಲ್ಲರ್ ಅನ್ನೋದು ಕಂಪನಿ, ಮಲ್ಟಿನ್ಯಾಷನಲ್ ಕಂಪನಿ ಬ್ಯಾಂಗ್ಳೂರಲ್ಲಿ ಇರೋದು, ಅವ್ರು ನಂಗೆ 100% ಶೂರ್ ಕೊಟ್ಟರು. ಅಮೌಂಟ್ ಇಷ್ಟಾಗುತ್ತೆ ತೆಗೆದು ಕೊಡ್ತೇನೆ ಅಂತ. ಅಮೌಂಟ್ ಒಂದು ನಿಯರ್ಲಿ 70,000 ವರೆಗೆ ಆಗಿದೆ ಖಾಲಿ ರಿಕವರಿಗೆ. ಖಾಲಿ ರಿಕವರಿಗೆ ಕೊಟ್ಟಿದೆ. ಅದನ್ನು ನಾವು ಕೇರ್ ಮಾಡಲಿಲ್ಲ. ನಮ್ಗೆ ಒಟ್ರಾಸಿ ಮೂವಿ ಪ್ರಾಜೆಕ್ಟ್ ಬೇಕು. ಅವತ್ತೇ ನಂಗೆ ಆಗಿದೆ ಎಕ್ಸ್ಪೀರಿಯನ್ಸ್ ಬೇಡ ಅಂತ ಆಗಿದೆ. ಮತ್ತೆ ಇನ್ನೊಂದು ಪಾಠ ನಮ್ಗೆ ನೆಕ್ಸ್ಟ್ ಸೇವ್ ಮಾಡಿಡ್ಬೇಕು. ಬರ್ತೇನೆ ಹರ್ಷಿತ್ ಅವರು. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕಾಗುತ್ತೆ ದಯಮಾಡಿ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ತೆ, ವಿಘ್ನೇಶ್ ಅಂತ ಹೇಳಿ. ವಿಘ್ನೇಶ್ ಆಚಾರ್ಯ. ವಿಘ್ನೇಶ್ ಆಚಾರ್ಯ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೀರಿಂದ ಮಾತಾಡ್ತೀನಿ. ಬೀರಿಂದ. ನಮಸ್ತೆ ವಿಘ್ನೇಶ್ ಆಚಾರ್ಯ. ಎಸ್, ಮಾತಾಡಿ. ಹರ್ಷಿತ್ ಅವರಿದ್ದಾರೆ, ಮಾತಾಡಿ. ಅವ್ರಿಗೆ ಗೊತ್ತಾಗ್ಬೋದು ವಿಘ್ನೇಶ್ ಆಚಾರ್ಯ ಬೀರಿಂದ, ಅವರು ಸೀನಿಯರ್. ಇವರ ಸೀನಿಯರಾ? ಹಲೋ, ಇವರ ಸೀನಿಯರ್, ಹರ್ಷಿತ್ ಅವರ ಸೀನಿಯರ್. ಹೌದು. ಓಕೆ, ಏನ್ ಹೇಳ್ತೀರಾ ತಮ್ಮ ಜೂನಿಯರ್ಗೆ, ಹರ್ಷಿತ್ ಅವರಿಗೆ? ಅವರು ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಅಂತ ಪ್ರತಿಭೆಯನ್ನು ನೀವು ಗುರುತಿಸಿದ್ದು, ಕರೆದು ಎಲ್ಲರಿಗೆ ಪರಿಚಯ ಮಾಡ್ತಿರೋದು ತುಂಬಾ ಒಳ್ಳೆದ. ಅಂದ್ರೆ ಅವ್ರನ್ನ ನಾವು ಡೈಲಿ ನೋಡ್ತಿರುವವರು, ನಾವು ಯಾರು ಒಟ್ಟಿಗೆ ಇಲ್ಲಿ ತೋರಿಸ್ತಿರುವಾಗ ಖಾಲಿ ಝೊಮ್ಯಾಟೊ ಮಾತ್ರ ನೀವು ಮೆನ್ಷನ್ ಮಾಡಿದ್ದೀರಿ. ಝೊಮ್ಯಾಟೊದಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ಮಾತ್ರ ಅಲ್ಲ, ಅದು ಬಿಟ್ಟು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾನೆ ಇಲ್ಲಿ, ನಾವು ನೋಡ್ತಾ ಇದ್ದೇವೆ. ಬೇರೆ ಏನ್ ಮಾಡ್ತಾ ಇದ್ದಾರೆ? ಶಾಮಿಯಾನ ಆಯ್ತು, ಕ್ಯಾಟರಿಂಗ್ ಆಯ್ತು, ಈಗ ಬೇರೆ ಏನ್ ಮಾಡ್ತಾ ಇದಾರೆ? ಝೊಮ್ಯಾಟೊ ಆಯ್ತು, ಕ್ಯಾಟರಿಂಗ್ ಆಯ್ತು, ಶಾಮಿಯಾನದವರೊಟ್ಟಿಗೆ ಕೆಲಸ ಮಾಡ್ತಿದ್ದಾನೆ. ಅದೆಲ್ಲ ಡ್ರೈವಿಂಗ್ ಸಹ ಹೋಗ್ತಿದ್ದಾನೆ. ಡ್ರೈವಿಂಗ್ ಕೂಡ ಹೋಗ್ತಾರಾ? ಓಕೆ, ಸರಿ. ಅಂದ್ರೆ 2-3 ಸಲ ನಾನೇ ಕರೆದಿದ್ದೇನೆ. ಓಕೆ ಓಕೆ, ಅಂತೂ ಇಂತೂ ಪಕ್ಕ ಶ್ರಮಜೀವಿ ಅಲ್ವಾ? ಹೌದು 100%. ರೈಟ್. ಏನ್ ಹೇಳ್ತಾರೆ ತಮ್ಮ ಜೂನಿಯರ್ಗೆ ಈ ಸಂದರ್ಭದಲ್ಲಿ ತಮ್ಮ ಒಂದು ಶುಭ ಹಾರೈಕೆ? ಇಲ್ಲ, ನಂಗೆ ಅವನ ಮೇಲೆ ಫುಲ್ ನಂಬಿಕೆ ಇದೆ, ಸಕ್ಸಸ್ ಆಗ್ತಾನೆ. ಓಕೆ, ರೈಟ್ ಸರ್. ಎಲ್ಲ ಕಾಯ್ತಿದ್ದೇವೆ ಅವನ ಮೂವಿಗೋಸ್ಕರ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ತಮ್ಮ ಸೀನಿಯರ್ ಅಂತ ಹೇಳಿದ್ರು. ಎಸ್ ಹರ್ಷಿತ್ ಅವರೇ, ಒಂದು ಈ ರೀತಿ ಸಾಧನೆ ಮಾಡ್ಬೇಕು ಅಂತ ಬಂದಾಗ ಅನೇಕ ಚಾಲೆಂಜಸ್ ಕೂಡ ಬರುತ್ತೆ. ತಮ್ಗೆ ಈ ಮಾತು ಕೇಳಿರ್ಬೋದು, ಯಾಕಪ್ಪ ಆ ಸಿನಿಮಾಕ್ಕೆ ಹಣ ಆಗ್ತಾ ಇದೆಯಾ, ಏನಾಗುತ್ತೆ, ಲಾಸ್ ಆಗುತ್ತೆ, ಸುಮ್ಮನೆ ಏನಾಗುತ್ತೆ, ಇದರ ಪ್ರಾಫಿಟ್ ಇಲ್ಲ ಅನ್ನುವಂಥದ್ದು ಇಂಥವ್ರು ಅನೇಕ ಜನರು ಕೇಳಿರ್ಬೋದು. ಏನ್ ಹೇಳ್ತಾರೆ, ಯಾರೆಲ್ಲ ಹೇಳಿದ್ದಾರೆ, ನೆನಪು ಮಾಡ್ಕೊಳ್ಬಹುದಾ ಹೇಗೆ ಅಂತ ಹೇಳಿ? ಏನೇನೋ ವರ್ಡ್ಸ್ ಗಳು ಬಂದಿತ್ತು? ಲೀಸ್ಟ್ ಉಂಟು, ಮನೆಯಲ್ಲಿ ಉಂಟು, ಬೇಡ ಇಲ್ಲ, ಮನೆಯಲ್ಲಿ ಒಂದು 4 ಆದ್ರು ಈ ಬೆಂದು ಐಕ್ಯ ಮಾಡಿ ಮನೆಯಲ್ಲಿ ಉಂಟು. ಆದ್ಮೇಲೆ ಹೊರಗಡೆ ಸರ್ ಈ ಮನೆಯಲ್ಲಿ ಹೇಳ್ತಾರೆ, ಮನೆಯಲ್ಲಿ ಹೇಳುದುಂಟು ಸರ್. ಅದನ್ನೆಲ್ಲ ನಾವು ಕೇರ್ ಮಾಡಿದ್ವಿ, ಮೇಲೆ ಬರ್ಲಿಕ್ಕಿಲ್ಲ. ಆದ್ಮೇಲೆ ರಿಟರ್ನ್ ಅದು ಬಿಟ್ಟು ಕೆಲವು ಹೇಳ್ತಾರೆ, ನೀನು ಮಂಡೆ ಸಮಾಜ ಮಾರ ಮಾತ್ರ ಈತ ಭಂಗ ಬತ್ತು ಬಂದು ಐಕ್ಯ ಮಾಡುವತ್ತ. ನಂಗೆ ಒಂದೇ ನಂಬಿಕೆ, ಒಂದಲ್ಲ ಒಂದ್ ದಿವಸ ಸಕ್ಸಸ್ ಬರ್ತದೆ ನಂಗೆ. ಒಂದಲ್ಲ ಒಂದ್ ದಿವಸ ನಂಗೆ ಸಕ್ಸಸ್ ಬರ್ತದೆ, ಹೆಸರು ಬರ್ತದೆ. ಅಯ್ಯೋ ಹೇಳೋರು ತುಂಬಾ ಹೇಳ್ತಾರೆ, ಹೇಳೋರಿಗೆ ಎಂತ ಗೊತ್ತು ಇದ್ರಲ್ಲಿರೋ ಕಿಕ್. ಮನೇಲಿ ಹೇಗಿದೆ ಸಪೋರ್ಟ್? ಮನೇಲಿ ಸಪೋರ್ಟ್ ಇದ್ದಾರೆ ಸರ್, ಸಪೋರ್ಟ್ ಇದ್ದಾರೆ. ಓಕೆ. ಆದ್ರೆ ಎಲ್ಲೋ ಒಂದ್ ಕಡೆ ಮಗ ಕಲಿತಾ ಇದ್ದಾನೆ, ಕಲಿಯುವ ಸಂದರ್ಭದಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ, ಕೆಲಸದಿಂದ ಬಂದಂತಹ ಹಣವನ್ನು
ಚಲನಚಿತ್ರಕ್ಕೆ ಆಗ್ತಾನೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ತಂದೆ ತಾಯಿಗೆ ಬೇಜಾರಾಗುತ್ತೆ ಅಲ್ವಾ? ಏನ್ ಹೇಳ್ತೀರಾ ಇಂತ ಒಂದು ಸಂದರ್ಭಗಳು? ಹೌದು, ಬೇಜಾರಾಗ್ತದೆ ಸರ್. ಬೇಜಾರಾಗ್ತದೆ ಅಂದ್ರೆ ಸಪೋರ್ಟಿವ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಆಯ್ತು, ಈಗ 2021 ಪ್ರೆಸೆಂಟ್ಲಿ ಐಮ್ 21 ರೈಟ್ ನಾವು 20 ನೆಕ್ಸ್ಟ್ ಈಗ ಮನೆಯವರಿಗೆ ಇದು ಮಾಡ್ಬೇಕಲ್ಲ. ನಾನು ಸತ್ಯ ಹೇಳ್ತೇನೆ, ದೇವರನ್ನ ಹೇಳ್ತೇನೆ, ಮನೆಗೆ 1 ರೂಪಾಯಿ ಕೊಡ್ಲಿಲ್ಲ ಇಲ್ಲಿವರೆಗೆ. ಎಲ್ಲ ಇನ್ವೆಸ್ಟ್ ಬೇಡಿ ಇದಕ್ಕೆ ಹಾಕಿದ್ದು, ಇನ್ವೆಸ್ಟ್ ಬೇಡಿ ಇದಕ್ಕೆ ಹಾಕಿದ್ದು. ಮನೆಯವರಿಗೆ ಒಂದು ಆಸೆ ಇರ್ತದಲ್ಲ ಸರ್. ಇನ್ ನೆಕ್ಸ್ಟ್ ಇದು ವರ್ಕ್ ಮಾಡುವ ಏಜ್, ಪೇರೆಂಟ್ಸ್ಗೂ ಏಜ್ ಆಯ್ತು, 23, 24 ಆಗ ನಾವು ಕೊಡ್ಬೇಕಲ್ಲ ಮನೆಗೆ. ಹಾಗೆ ಇನ್ನೊಂದು 2 years ಅಷ್ಟೇ. 2 years ಅಲ್ಲಿ ಸೆಟ್ ಆದ್ರೆ 2 to 3 years ಸೆಟ್ ಆದ್ರೆ ಆಯ್ತು, ಇಲ್ಲ ವರ್ಕ್ ನೋಡ್ಬೇಕು. ವರ್ಕ್ ನೋಡ್ತೀರಾ ಅಂತ ಹೇಳಿ. ಇಲ್ರಿ ಏನಾಗಲ್ಲ, ದೇವರಿದ್ದಾರೆ, ಯೋಗ್ಯತೆಯವರಿಗೆ ಯೋಗ ಬಂದೇ ಬರುತ್ತೆ ಅಂತ ಒಂದು ಮಾತಿದೆ. ಎಸ್, ಡೋಂಟ್ ವರಿ ಅಬೌಟ್ ದಟ್ ಅಂತ ಹೇಳ್ತಾ ಎಸ್ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್, ನಮಸ್ತೆ. ಹಲೋ ಹಲೋ ಮೇಡಮ್ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಯಾನ್ ಮೇಘ ಪಂಡದು ಉಳಿಯದ್ದು ಅರ್ಷಿತ ಮಾಮ್ನ ಮಗಲು. ಓಕೆ ರೈಟ್ ಮೇಘ, ನಮಸ್ತೆ. ನಮಸ್ತೆ ಸರ್. ಮೇಘ ಪಾತ್ರೆ ದಾದಾ ಪನ್ಪರ ಹರ್ಷಿತ್ ಸೋಮೇಶ್ವರ. ಖುಷಿ ಆಗುಂಡು ಸರ್ ಮುಲ್ಪ ಟಿವಿ ತೂದು ಪ್ರೋಗ್ರಾಮ್ ದಾದ ಪನ್ಪರ ಈ ಟೈಮ್ ಇಡದೆ ಮನಗೊಂಜಿ ಈ ಸಂದರ್ಭ ಮಾತೆರ್ಲ ಎಂಜಾಯ್ ಮಾಡ್ಕೊಡು. ಜವಾನಿಯರ್ ಪುರ ಒಂಚೂರು ತಿರುಗು ನಂಚಿನ ಬೇಲೆ ಮಾಡ ಮೇರೆ ವರ್ಕ್ ಮಾಡ್ತದಲ್ಲ ಪಿಕ್ಚರ್ ಮಾಡ್ಕೊಡು ಬಂದ ದಾದ ಪನ್ಪರ ಆಯ್ ಮಸ್ತ್ ಹಾರ್ಡ್ ವರ್ಕಿಂಗ್ ನನಲ ಇಂಚೆನ್ ಇಂಪ್ರೂವ್ ಅನ್ಪೋಡು ಲೈಫ್ ಎಡ್ಡೆ ಫಿಲ್ಮ್ ಅನ್ಪೋಡು. ಓಕೆ ಓಕೆ ರೈಟ್ ರೈಟ್ ರೈಟ್. ಥ್ಯಾಂಕ್ ಯು ಮೇಘ. ಓಕೆ ಎಸ್, ಇದು ತಮ್ಮ ಕಸಿನ್. ಎಸ್ ಕಸಿನ್ ಅಲ್ವಾ? ಎಸ್ ಎಸ್. ಕೊನೆಯದಾಗಿ ಹರ್ಷಿತ್ ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಏನಾಗ್ಲಿಕ್ಕೆ ಆಸೆ ಇದೆ, ಏನು ಕತೆ? ಈ ಗರ್ವ ಅನ್ನುವಂಥ ಚಿತ್ರ ಇದೆ ಒಂದ್ ಕಡೆ, ಅಂಡ್ ಹಲವಾರು ಮೂವಿ ಕೂಡ ಮಾಡಿದ್ದೀರಾ, ಆಲ್ಬಮ್ ಸಾಂಗ್ ಕೂಡ ಮಾಡಿದ್ದೀರಾ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾರೆ? ನಮಸ್ತೆ ನಮಸ್ತೆ ನಿತಿನ್. ನಮಸ್ಕಾರ. ಮಧುಪಾತ್ಯರು ಮಧುರಾಜ್. ಮಧುರಾಜ್ ವಿಜಿ ಮಧುರಾಜ್. ನಮಸ್ತೆ ನಮಸ್ತೆ ಮಧುರಾಜ್. ಟೈಟಲ್ ತೂನಲ್ಲಿ ಬಾರಿ ಖುಷಿ ಅಂಡಿ ಛಲಗಾರ ಬಂದಿ. ಓಕೆ ಹರ್ಷಿತ್ಗೆ ನಾವು ದಾದ ಪನ್ನೋಡ್ತುಲೆ ಅವೇನಿ ಟೈಟಲ್ ದೀತಾರೆ. ಓಕೆ ರೈಟ್ ರೈಟ್. ಆಕ್ಚುಲಿ ಒಂಜಿ ಹರ್ಷಿತ್ ನಮಸ್ಕಾರ. ನಮಸ್ಕಾರ ಅಣ್ಣ, ನಮಸ್ಕಾರ. ಗೊತ್ತಾಂಡೇರ್ ಬಂದೆ. ಗೊತ್ತಾನು. ಎಸ್ ಎಸ್. ತುಳುನಾಡ ಕಂಬುಲ ಪನ್ಪಿನ ಬಾರಿ ಮಲ್ಲ ಒಂಜಿ ಮೂವಿ ಮಂದಿತ್ತೇರು ನಿತಿನ್ ಆರು. ಓಕೆ ಆ ಒಂಜಿ ಕಾರ್ಯಕ್ರಮ ಒಂಜಿ ಡಾನ್ ಬಸ್ಕೋ ಹಾಲ್ಡ್ ಆದಿತ್ತು. ಮಸ್ತ್ ಜನ ಪಂಡ ಇದು ಡಾನ್ ಬಸ್ಕೋ ಹಾಲ್ಡ್ ಸೀಟ್ ಫುಲ್ ಆದ್ ಕಾರ್ಯಕ್ರಮ ಉಂಟುದು ಉಂಟು ಐಟೆ ಗೊತ್ತಾಗ ಹರ್ಷಿತ ಒಂದ್ 8 ಜನ ಸಪೋರ್ಟ್ ಉಳ್ಳೇರು ಪಂದ್. ರೈಟ್ ರೈಟ್ ರೈಟ್. ಆಕ್ಚುಲಿ ಆ ಒಂಜಿ ಪ್ರೋಗ್ರಾಮ್ ಯಾನೇ ಹೋಸ್ಟ್ ಮಂದಿತ್ತ ಅವಾಗ. ಓಕೆ ಓಕೆ ವೆರಿ ನೈಸ್. ಕುಡಾತು ಪಾತ್ರಡು ಬಂದ ಹರ್ಷಿತ್ ಯಾನೊಂಜಿ 2 ವರ್ಷ ಅಂತ ಇಯರ್ ಸ್ಟಾರ್ಟ್ ಮಾಡ್ತದೆ. ದಾದಾನ ಒಂಜೊಂಜಿ ಅಚೀವ್ಮೆಂಟ್ ಮಂತೊಂದುಲ್ಲೆ. ಬಟ್ ಒಂಜಿ ಕನ್ನ ಉಂಡು ದಾದ ಬಂದಾಗ ಒಂಜಿ ಮಲ್ಲ ಸ್ಕ್ರೀನ್ ದ ಆ ಒಂಜಿ ಪಿಕ್ಚರ್ ದೆಪ್ಪೋಡು ಬಂಪಿನ ಮಮ್ಮಲ್ಲ ಕನ ಉಂಡೆ ಇಂಕಲ ಹರ್ಷಿತ್. ಓಕೆ ಓಕೆ ಆಯ್ನಾತ್ ಬೇಗ ಒಂಜಿ ದೆಪ್ಪಾಡಿ. ಥ್ಯಾಂಕ್ ಯು ಅಣ್ಣ. ಅವ್ರಿಗೆ ಸಪೋರ್ಟ್ ಆದ್ ನಮ್ಮ ಕೊಡ್ಲಾಡ ಫುಲ್ ನೀನೆ ತೂನಾಗ ನಿಮಸ್ತ ಖುಷಿ ಆಪುಂಡು ಇಲ್ಲಾಡ ಫುಲ್ ತೂನ. ಎಸ್ ಎಸ್ ಥ್ಯಾಂಕ್ ಯು. ಕಲಾವಿದನ ನಿಕಲು ಒಂಜಿ ಗುರುತಿತಾರೆ ಅವು. ಎಸ್ ಗುರುತಿಸೋಡು ನಮ್ಮ ಕುಲತೆ ಏಪಲ ನಮ್ಮ ಬುಡ್ದು ಪಾಡ್ರ ಪಾಲಿ ಪಂಡ್ ಇಂಚಿನ ಒಂಜಿ ಪ್ರತಿಭೆಲೆ ದುಂಬಾರೋಡು ಬಂದಾಗ ನಮಕ್ಲ ಬಾರಿ ಖುಷಿ ಅದೇ ಅಂಚನೆ ಮಧುರಾಜ್ ದಾದ ಪಂಡ್ರೆ ಮಸ್ತ್ ಪ್ರೋಗ್ರಾಮ್ ಸೆಡ್ಡೆ ಬರೋದು. ಥ್ಯಾಂಕ್ ಯು ಮಧುರಾಜ್. ಥ್ಯಾಂಕ್ ಯು. ಆಕ್ಚುಲಿ ನಾನು ಇಂಟರ್ವ್ಯೂ ಬಾರಿ ಮಲ್ಲ ಫ್ಯಾನ್ ಆಗ್ಬೋದು. ಥ್ಯಾಂಕ್ ಯು ಮಧುರಾಜ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಧುರಾಜ್ ಒಂಜಿ ಪಾತ್ರ ಈ ಸಂದರ್ಭ ಅವೇತು ಜನ ಯುವಕರು ನಮ್ಮ ಕಣ್ಣ ಮುಂದೆ ಬರ್ಪೇರು ಅಕ್ಲ ಜೀವನ ಎಂಚೋಪಣ ಲೈಫ್ ಸ್ಟೈಲ್ ಈ ಸಂದರ್ಭ ಜಾಲಿ ಮಾಡ್ಕೊಡು, ಎಂಜಾಯ್ ಮಾಡ್ಕೊಡು, ಎಂಟರ್ಟೈನ್ಮೆಂಟ್ ಮಾಡ್ಪಣಂಚಿನ. ಬಟ್ ಈ ಹುಡುಗೆ ಈ ಬೇಲೆ ಪೋಪೇರು ಆ ಬೇಲೆ ಬತ್ತಿನಂಚಿನ ಕಾಸನ ಫಿಲ್ಮ್ ಮಾಡ್ಕೊಡು ಬಂದು ಸಾಧನೆ ಮಾಡ್ಕೊಡು ಬಂದ್ಪಣಂಚಿನ ಹೀರೋ ದಾದ ಮಾಡ್ಪಾರ ಈ ಸಂದರ್ಭ. ಎಸ್ ಇರ್ನ ಮೇರೊಂಜಿ ಸಾಧನೆ ಇವ್ರು ಅಲ್ಪ ತೀರ್ಥ ಬರೋದು ಒಂಜಿ ಕಾಲೇಜ್ ಸ್ಟೂಡೆಂಟ್ ಐತ ಒಟ್ಟಿಗೆ ಝೊಮ್ಯಾಟೊ ಡೆಲಿವರಿ ಬಾಯ್ ಐತ ಒಟ್ಟಿಗೆ ಮೂವಿ ಮನ್ಪುನಂಚಿ ನಾನು ಐತೊಟ್ಟಿಗೆ ಶಾಮಿಯಾನದ ಬೇಲೆ ಪೋಪೇರೆ, ಕ್ಯಾಟರಿಂಗ್ ದ ಬೇಲೆ ಪೋಪೇರೆ, ಡ್ರೈವರ್ ಆದ ಬೇಲೆ ಪೋಪೇರೆ ಒಂಜಿ ಪಾತ್ರ ಉಂಡದೆ ಹಾರ್ಡ್ ವರ್ಕ್ ಮಂದಿನ ಒಂಜಿ ದಿನ ಒಂದು ಬಂದಿ ಎಕ್ಸಾಕ್ಟ್ಲಿ ಕರೆಕ್ಟ್. That's true. Yes. Thank you. ರೂಪೇಶ್ ಶೆಟ್ಟಿ ಬಂದು ರೂಪೇಶ್ ಶೆಟ್ಟಿ 10 ಮೂವಿ ಮಂತದಾರನ 10 ಮೂವಿ ಫ್ಲಾಪ್ ಆದಿತ್ತು. ಆ ರಿಲಡ್ ಕುಲಿಯರ ಇದ್ದತೆ. Yes, correct. ಅರ್ ಕುಲಜ್ ಮಂದಿನ ಇಟ್ಟಿ ಗಿರ್ಗಿಟ್ ಇಡಿ ವಿಶ್ವಾಸ ಅಂತ ರಿಲೀಸ್ ಆಗ್ತಂದ್ರೆ ಆತ ಹಿಟ್ ಆತು. ಫುಲ್ ಹಾರ್ಡ್ ವರ್ಕ್ ಉಂಡು ಅಲ್ಪ 100% ಅವನಿಗೆ ರಿಸಲ್ಟ್. ರೈಟ್. ಥ್ಯಾಂಕ್ ಯು. ಬಾರಿ ಪೊರ್ಲುದ ಪಾತೆರ ವಿಜಯ್ ಮಧುರಾಜ್. ಥ್ಯಾಂಕ್ ಯು ಸೋ ಮಚ್. ಓಕೆ ಎಸ್ ದಾದ ಬನ್ಪರ್ ಸರ್ ಲಾಸ್ಟ್ ಒಂಜಿ ಇಂಚಿನ ಒಂಜಿ ಪಾತೆರ ಬರಕ್ಕೆ ಏನೊಂದುಲ್ಲ ಮಸ್ತ್ ಜನ ಅಪ್ರಿಶಿಯೇಟ್ ಮಂತೊಂದುಲ್ಲೇರೇನೆ ಮಸ್ತ್ ಜನ ಖುಷಿ ಆವೊಂದುಂಡು. ಎಸ್ ದಾದ ಬನ್ಪರ ಬಿಫೋರ್ ದಟ್ ಇರು ಪಮ್ಮಣ್ಣ ದಿ ಗ್ರೇಟ್ ಅಂತ ಪಿಕ್ಚರ್ ಆಕ್ಟ್ ಮಲ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದ. ಎಸ್ ದಾದ ಬನ್ಪರ ಕೊನೆ ಲಾಸ್ಟ್ ಅಂದ್ ಪಣವು ಪಮ್ಮಣ್ಣದ ಗ್ರೇಟ್ ಒಂಜಿ ಚೂರು ಕಲ್ಪಣ ವರ್ಕ್ ಒಂಚೂರು ಪಂಡ ಐಟ್ ಬೊಕ್ಕ ಒಂಜಿ ಕನ್ನಡ ವರ್ಕ್ ಬರ್ತನು. ಕನ್ನಡ ವರ್ಕ್ ಒಂದು ನಿಯರ್ಲಿ ಒಂಜಿ 30 days 20 to 30 days ಅವಲಿತ್ತ.
ಬಟ್ ಆಲ್ಮೋಸ್ಟ್ ವರ್ಕ್ ಕಲ್ತಿನ ನೈಟ್ ಕನ್ನಡ ಹೈಯೆಸ್ಟ್ ವರ್ಕ್ ಕಲ್ಬೋದು ಒಂದು ಸೆಂತಿಲ್ ಬಂದು ಸರ್ ಇರ್ತಾರೆ ಆಲ್ಮೋಸ್ಟ್ ಮಾತ ಬಂದು ಅಂತಾರೆ ಪೆಂಟು ಪೆನ್ ಪಂಡ ಆಲ್ಮೋಸ್ಟ್ ಇತ್ತ ಪ್ರೆಸೆಂಟ್ ಆದ ಪಂಡ ಇರೇ ಗೊತ್ತು ನಾಲೆಜ್ ಪಂದುಗೋರ್ರಿಗೆ ಏನು ಕೆಲವು ಅಂಚಿನಗ್ಲು ಆರು ಓಪನ್ ಪಂದುಗೋರ್ ಇಂಚಿಂಚ ವಿಷಯ ಇಂಚಿಂಚ ಆಪುಂಡು ಇಂಚಿಂಚ ಮಂದು ಇಂಚಿಂಚ ಕ್ಲೀನ್ ಪಂದುಗೋರ್ ನೋಡು ನಮ್ಗೆ ಖುಷಿ ಆಪುಂಡು ವರ್ಕ್ ಮುಂದೆ ಜೋಶ್ ಬರ್ಪುಂಡು ಅವು ಲಾಸ್ಟ್ ಗ್ಯಾನ್ ಅವು ಪ್ರಾಜೆಕ್ಟ್ ಅಂತ ಡಿಲೆ 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 ಒಂದು ಗೊತ್ತಾನೆ ಅವು ಲಾಸ್ಟ್ ಗ್ಯಾನ್ ಖರ್ಚಿಗೆ ಆಸಿದ್ದಾನೆ ಸೊ ನಾನು ಟ್ರೈನ್ ಟಿಕೆಟ್ ತೆಪ್ಪಂದ ಹೋಯ್ತು ನಾನು ರಾತ್ರಿ ಬ್ಯಾಂಗ್ಳೂರ್ ಸೊ ಪ್ರಾಜೆಕ್ಟ್ ವರ್ಕ್ ನನ್ನ ಒಂಚೂರು ಸ್ಟಾಪ್ ಆಯ್ತು ಅಂತ ಅಂಚ ಅಂಚ ಮತ್ತೊಂದು ಸರ್ ಸ್ಟ್ರಗಲ್ ಇದೆ ಅಲ್ವಾ? ಎಸ್ ಎಸ್ ಬರ್ತೇನೆ, ಒಂದು ಕಾಲ್ ಇದೆ ಮಾತಾಡಬೇಕು. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಎನ್ನ ಪುತಾರು ಸಾವಿತ್ರಿ ಬಂದದ್ದು. ಇರ್ನ ಪುದಾರ್ ಸಾವಿತ್ರಿ ಪಂದ್. ಓಕೆ, ಹರ್ಷಿತ್ ಅರ್ನ ದೊಡಮ್ಮ. ರೈಟ್ ರೈಟ್ ಮೇಡಮ್, ನಮಸ್ತೆ. ಎಸ್ ಹರ್ಷಿತ್ ಬಾರಿ ಮಲ್ಲ ಸಾಧನೆ ಮಂತೊಂದುಲ್ಲೆರ್ ಒಂಜಿ ಸಾಧನೆ ಮನ್ಪೊಡು ಪನ್ಪುನಂಚಿನ ಜೀವನ ಒಂಜಿ ಛಲ ಉಂಡು, ಹಠ ಉಂಡು, ದಾದ ಮನ್ಪ. ಹಲೋ ಪಾತಿರ್ಲೆ ಮೇಡಮ್. ಹಲೋ ಹಲೋ ದೊಡಮ್ಮ ಪಲ್ಲೆ ಎಂಟಲ್ಲ ಹರ್ಷಿತ್? ಯಾರು ಸೂಪರ್ ದೊಡಮ್ಮ. ಬಾರಿ ಖುಷಿ ಅನಿಸ್ತಿತ್ತು. ಥ್ಯಾಂಕ್ ಯು ಬಾರಿ ಮಿತ್ತು ಬರೋಡಿ. ಥ್ಯಾಂಕ್ ಯು ಓಕೆ. ರಾತ್ರಿ ಪಗ್ಗೆಲ್ಲ ದೊಂಬಂದು ಎಣ್ಣೆ ಅಂದೆ, ರಾತ್ರಿ ನಿದ್ರೆ ಎಜ್ಜಂದೆ, ಬಾರಿ ಸಾಧನೆ ಬರ್ತ. ಓಕೆ ಓಕೆ. ಸಾಧನೆಗೆ ದೇವ್ರ ಫಲ ಕೊರಿಯರ್ ನಮಕ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಡ್ಡೆ ಅವಡು ಎಂಕುಲ್ಲ ಆತೆ ಬಂದ್ಬಿಡು. ಎಡ್ಡೆ ಅವಡು ಎಡ್ಡೆ ಅವಡು ಬಾರಿ ಪಾಪದ ಆನಾಯಿ. ಎಸ್ ಎಡ್ಡೆ ಆನಾಯಿ. ರೈಟ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನ್ನತ್ತು ಬೆಳೆಯೋಡು ಮಲ್ಲ ಮಟ್ಟಡು ಪುದರ್ ಕನ್ನಡ ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಹರ್ಷಿತ್, ಕೊನೆಯದಾಗಿ ತಮ್ಮ ಮಾತುಗಳು ಏನಾದ್ರೂ ಒಂದು ಕಿವಿ ಮಾತು ಹೇಳಲಿಕ್ಕಿದ್ರೆ ಹೇಳ್ಬೋದು, ಯುವಕರಿಗೆ ಸಂದೇಶ ಅನ್ನುವಂಥದ್ದು ಹೇಳ್ಬೋದು, ಫಿಲ್ಮ್ ಇಂಡಸ್ಟ್ರಿ ಚೆನ್ನಾಗಿದೆ ಬನ್ನಿ ಅಂತ ಆದ್ರೂ ಕೂಡ ಹೇಳ್ಬೋದು, ಚೆನ್ನಾಗಿಲ್ಲ ಹೋಗಿ ಅನ್ನುವಂಥದ್ದು ಕೂಡ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಎಸ್ ಕೊನೆಯದಾಗಿ ಮಾತೇನಿಲ್ಲ ಸರ್, ವಿಷಯ ಒಂದೇ, ನಾವು ಇಟ್ಟ ಏಮ್ ಅನ್ನು ಬಿಡ್ಬಾರ್ದು, ಯಾವತ್ತು ಗೋಲ್ ಬಿಡ್ಬಾರ್ದು ಸರ್. ಚಾಲ ಇರ್ಬೇಕು. ನಂಗೆ ರೀಚ್ ಒಂದಲ್ಲೊಂದ್ ದಿವಸ ರೀಚ್ ಆಗ್ತೀನಿ. ಸ್ಟ್ರಗಲ್ ಇದ್ದದ್ದು ಸರ್, ಸ್ಟ್ರಗಲ್ ಇಲ್ಲದೆ ಸಕ್ಸಸ್ಗೆ ವ್ಯಾಲ್ಯೂ ಇಲ್ಲ. ದೇವರನ್ನ ಹೇಳ್ತೀನಿ, ಸ್ಟ್ರಗಲ್ ಇಲ್ಲ ಸಕ್ಸಸ್ಗೆ ವ್ಯಾಲ್ಯೂ ಇಲ್ಲ. ಸ್ಟ್ರಗಲ್ ಇದ್ರೆ ಕಿಕ್ಕ ಯಾರು ಭಂಗ ಬೈದೆ ಮಾರ ತಿಕ್ಕು ಪ್ರತಿಫಲ ತಿಕ್ಕು. ಸೊ ಯಾವುದಕ್ಕೆ ಏಮ್ ಸೆಟ್ ಮಾಡಿ ಇಟ್ಟಿದ್ದೀರಾ, ಬೇಕೇ ಬೇಕು ನಂಗೆ. ಎಷ್ಟು ಕಷ್ಟ ಆದ್ರೂ ನಾನು ಪಡ್ಕೊಳ್ತೀನಿ ಅಂತ ಏಮ್ ಇದ್ರೆ ಸರ್ ಗ್ಯಾರಂಟಿ ನಾವು ಲೈಫಲ್ಲಿ ಇದು ಮಾಡ್ತೇವೆ ಸರ್. ಹಾಗೆ ನಂಗೆ ಏನ್ ಹೇಳುದಂದ್ರೆ ಜಾಸ್ತಿ ಹೇಳಿ ನಂಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ, ಈ ವೀರೇಂದ್ರ ಸುವರ್ಣ ಕಟೀಲ್ ಆಗಿರ್ಬೋದು, ದೀಪಕ್ ದಾಸ್ ಆಗಿರ್ಬೋದು, ಸಂಜು ಆಗಿರ್ಬೋದು, ನಮ್ಮ ಊರಿನ ಎಲ್ಲರಿಗೂ ನಾನು ಶಿರ ನೋಡಿ ಸರ್, ದೊಡ್ಡ ನಮನಗಳು, ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರಿಗೂ ಸಪೋರ್ಟ್ ಮಾಡಿ. ಆಸ್ ನೀವು ನಮಗುಲ್ಲ ನಿಮ್ಗೂ ಸರ್ ದೊಡ್ಡ ಥ್ಯಾಂಕ್ ಯು ಸೋ ಮಚ್ ಸರ್. ಅದಾದ್ಮೇಲೆ 15th ಮೂವಿ ಬರ್ತುಂಟು, ಎಲ್ಲರೂ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ. ಟೌನ್ ಹಾಲಲ್ಲಿ 2 ಶೋ ಇಟ್ಟಿದ್ದೇನೆ, 2 ಶೋ, ಒಂದು ಮಾರ್ನಿಂಗ್ ಶೋ ಇಟ್ಟಿದ್ದೇನೆ, ಒಂದು ಆಫ್ಟರ್ನೂನ್ ಶೋ ಇಟ್ಟಿದ್ದೇನೆ. ಇನ್ ಕೇಸ್ ರೆಸ್ಪಾನ್ಸ್ ಜಾಸ್ತಿ ಇದ್ರೆ ನೆಕ್ಸ್ಟ್ ವೀಕ್ಗೂ ಪೋಸ್ಟ್ಪೋನ್ ಮಾಡ್ತೇನೆ. ನೆಕ್ಸ್ಟ್ ವೀಕ್ಗೂ ಪೋಸ್ಟ್ಪೋನ್ ಮಾಡ್ತೇನೆ, ಕಂಟಿನ್ಯೂ ಮಾಡ್ತೇನೆ ಶೋಸ್ ಅನ್ನು. ಅದಾದ್ಮೇಲೆ ನಿಮ್ಮ ಹತ್ತಿರದ ಪ್ಲೇಸಿಗೆ ಬರ್ತದೆ, ಬಂದದ ಮೂವಿ ಡೆಫಿನೆಟ್ಲಿ ನೋಡಿ, ಎಲ್ಲರೂ ಯಾರು ಮಿಸ್ ಮಾಡಬೇಡಿ. ಚಿಕ್ಕದೊಂದು ವರ್ಕ್ ಮಾಡಿ ಇಟ್ಟಿದ್ದೇವೆ, ಅದನ್ನೊಂದು ನೋಡಿ ನಮಗೆ ಪ್ರೋತ್ಸಾಹಿಸಬೇಕೆಂದು ನಮ್ಮೊಂದು ಚಿಕ್ಕ ಕೋರಿಕೆ ಸರ್. ಓಕೆ, ಎಸ್ ಇದು ಬೆಳೀತಿರುವಂತಹ ಯುವಕ ಹರ್ಷಿತ್ ಸೋಮೇಶ್ವರ್ ಅವರ ಮಾತುಗಳು. ಏನಿಲ್ಲ, ಯಾರೆಲ್ಲ ಸಹಾಯ ಮಾಡ್ತಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಅಂಡ್ ನಾನು ಕೂಡ ಕೇಳ್ತಾ ಇರುವಂಥದ್ದು ಇಷ್ಟೇ, ನಮ್ಮ ತುಳುನಾಡಿನ ಜನರು ಒಳ್ಳೆಯ ಮನಸ್ಸಿದೆ, ಒಳ್ಳೆಯ ಹೃದಯ ಇದೆ, ಬೆಳಿಬೇಕು ಅಂತ ಯಾರಿದ್ದಾರೆ ಅವರಿಗೆ ಸಹಾಯ ಮಾಡೇ ಮಾಡ್ತಾರೆ ಅನ್ನುವಂತಹ ನಂಬಿಕೆ ನಮ್ಮಲ್ಲೂ ಕೂಡ ಇದ್ದೇ ಇದೆ. ಮಾರ್ಚ್ 15ರಂದು ಇವರ ಚಿತ್ರ ರಿಲೀಸ್ ಆಗುತ್ತೆ. ಗರ್ವ ಅನ್ನುವಂಥದ್ದು, ಗರ್ವದಿಂದ ಮಾಡಿರುವಂತಹ ಚಿತ್ರ, ಸ್ವಾಭಿಮಾನದಿಂದ, ಆತ್ಮಧೈರ್ಯದಿಂದ, ಶಕ್ತಿಯಿಂದ ಮಾಡಿರುವಂತಹ ಚಿತ್ರ. ನಾವೆಲ್ಲರೂ ಕೂಡ ತುಳುನಾಡಿನ ಜನರು ಯಾರೆಲ್ಲ ಇದ್ದಾರೆ ನೋಡಿ, ಇವರ ಗರ್ವ ಅನ್ನುವಂಥ ಚಿತ್ರ ಏನಿದೆ, ಈ ಚಿತ್ರ ನೋಡ್ಬೇಕು ಅನ್ನುವಂಥದ್ದು ನಾವು ಕೂಡ ಕೇಳ್ತಾ ಇದ್ವಿ. ಯಾಕಂದ್ರೆ ಇಂತಹ ಒಬ್ಬ ಯುವಕರು ಕಲಿಯುವಂತಹ ಸಂದರ್ಭದಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಪಾರ್ಟ್ ಟೈಮ್ ಆಗಿ ಮಾಡುವಂತಹ ಕೆಲಸದಿಂದ ಬಂದಂತಹ ಹಣ, ಸಂಬಳ ಏನಿದೆ ಅದನ್ನೊಂದು ಚಿತ್ರಕ್ಕೆ ಹಾಕ್ತಾರೆ. ಇನ್ನೊಂದ್ ಕಡೆ ಅನೇಕ ಪಾರ್ಟ್ ಟೈಮ್ ಕೆಲಸಗಳು ಮಾಡ್ತಾರೆ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸುತ್ತಾಡಬೇಕು, ಎಂಜಾಯ್ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ಹುಡುಗ ಸಾಧನೆ ಮಾಡಬೇಕು, ನಾನು ಸಿನಿಮಾ ರಂಗದಲ್ಲಿ ಮಿಂಚಬೇಕು ಅನ್ನುವಂಥ ಒಂದು ಹಠ ಛಲ ಇದೆಯಲ್ಲ, ಸೊ ಅದಕ್ಕೆಲ್ಲದಕ್ಕೂ ಕೂಡ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ, ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಅವಾಗ ಮಾತ್ರ ಇಂತಹ ಹರ್ಷಿತ್ ಅನ್ನುವಂತಹ ಯುವಕರು ಇನ್ನೂ ಕೂಡ 5-6 ಜನ, 10, 15, 20 ಜನ ಮುಂದೆ ಬರಬಹುದು. ನಮ್ಮ ಇಂಡಸ್ಟ್ರಿ ಏನಿದೆ, ತುಳು ಇಂಡಸ್ಟ್ರಿ ಅಥವಾ ಕನ್ನಡ ಇಂಡಸ್ಟ್ರಿ, ಚಲನಚಿತ್ರ ರಂಗ ಏನಿದೆ, ಈ ರಂಗಭೂಮಿ ಅನ್ನುವಂಥದ್ದು ಏನಿದೆ ಬೆಳಿಬಹುದು ಅಂತ ಹೇಳ್ತಾ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಹರ್ಷಿತ್ ಸೋಮೇಶ್ವರ. ಒಳ್ಳೆದಾಗಿ ನಿಮ್ಗೆ. ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ, ನೋ ಡೌಟ್ ಇನ್ ದ್ಯಾಟ್ ಅನ್ನುವಂಥದ್ದು, ಟೆನ್ಷನ್ ಮಾಡ್ಕೊಳ್ಬೇಡಿ, ಎಲ್ಲವೂ ಕೂಡ ಸರಿ ಆಗುತ್ತೆ. ಅಂಡ್
ಹಿಟ್ ಚಿತ್ರ ಆಗ್ಲಿ ತಮ್ಮ ಗರ್ವ ಅನ್ನುವಂತಹ ಚಿತ್ರ ಅಂತ ಹೇಳ್ತಾ ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿನ್ನ ಹತ್ರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24 ನಿಮಿಷ.